ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಬಹಳ ಅಪರೂಪವಾದ ಸಿನಿಮಾ. ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಕೇಳದೇ ಇರುವಂಥ ಮಧುರವಾದ ಹಾಡುಗಳನ್ನು ಈ ಸಿನಿಮಾದಲ್ಲಿ ಕೇಳಿ ತುಂಬ ಸಂತೋಷ ಆಯಿತು, ಮನಸ್ಸಿಗೆ ಆನಂದ ಆಯಿತು. ಕನ್ನಡ ವ್ಯಾಕರಣದ ಸುತ್ತ ಕಥೆ ಮಾಡಿದ್ದಾರೆ, ಜೊತೆಗೆ ಇಂಟ್ರೆಸ್ಟಿಂಗ್ ವಿಷಯಗಳಿದ್ದಾವೆ, ಸಸ್ಪೆನ್ಸ್ ಇದೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡಕ್ಕೆ ಮುತ್ತು ಕೊಟ್ಟು ನಟಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಮುತ್ತುಗಳಾಗಿದ್ದಾರೆ. ಇದರಲ್ಲಿ ಮಾಡಿರ್ತಕ್ಕಂಥ ಆ ಕೃಷ್ಣ ಹೀರೋಯಿನ್ ಮೊದಲನೇ ಸಿನಿಮಾದಲ್ಲೇ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಬಾಲ್ಗೆ 6 ಹೊಡೆದಾಗ ಇಡೀ ಸಿನಿಮಾದಲ್ಲಿ ಒಂದು ಮುಗ್ಧತೆ ಇದೆ, ಅದು ನನಗೆ ಬಹಳ ಇಷ್ಟ ಆಯಿತು. ಒಂದಷ್ಟು ಒಳ್ಳೆ ಮನಸ್ಸುಗಳು ಸೇರಿಕೊಂಡು ಒಂದು ಇನ್ನೊಂದು ಸಿನಿಮಾ ಮಾಡಿದ್ದಾರೆ, ಖಂಡಿತ ನೋಡಿ, ನನಗೆ ಖುಷಿ ಆಯಿತು. ವೀರೇಂದ್ರ ಶೆಟ್ಟಿ ಅವರಲ್ಲಿ ಇಷ್ಟೊಂದು ಕಲೆ ಅಡಕವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನಷ್ಟೇ ಅಲ್ಲ, ಎಲ್ಲರೂ ಈ ಚಿತ್ರಗಳನ್ನು ನೋಡಬೇಕು, ಇಂತಹ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು, ಇಂತಹ ಚಿತ್ರಗಳನ್ನು ಗೆಲ್ಲಿಸಬೇಕು. ದಯವಿಟ್ಟು ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಸರ್, ಅದು ಸುವರ್ಣ ಅಲ್ಲ, ಸವರ್ಣ. ಸವರ್ಣ ದೀರ್ಘ ಸಂಧಿ. ಹೋಗ್ಬನ್ನಿ. ಹೌದು, ಇವತ್ತು ನಮ್ಮೊಂದಿಗಿದ್ದಾರೆ ಸವರ್ಣ ದೀರ್ಘ ಸಂಧಿ ಸಿನಿಮಾದ ಇಬ್ಬರು ತಾರೆಯರು. ಒಬ್ಬರು ವೀರೇಂದ್ರ ಶೆಟ್ಟಿ, ಮತ್ತೊಬ್ಬರು ಕೃಷ್ಣ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ತೆ. ವೀರೇಂದ್ರ ಶೆಟ್ಟಿ ಅವರು ತುಳು ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಇತಿಹಾಸವನ್ನು ನಿರ್ಮಿಸಿರುವಂಥ ಚಾಲಿ ಪೋಲಿಲು. ಬಹುಶಃ ಅದರ ಹತ್ತಿರಕ್ಕೆ, ಆ ದಾಖಲೆಯ ಹತ್ತಿರಕ್ಕೆ ಹೋಗಲಿ ಕೂಡ ತುಂಬ ತುಳು ಸಿನಿಮಾಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಒಂದು ಅತಿ ಎತ್ತರದ ಒಂದು ದಾಖಲೆಯನ್ನು ನಿರ್ಮಿಸಿರುವಂಥ ಚಾಲಿ ಪೋಲಿಲು ಸಿನಿಮಾದ ನಿರ್ದೇಶಕರು. ಕನ್ನಡದಲ್ಲಿ ಬಹುಶಃ ಮೊದಲ ನಿರ್ದೇಶನ ಮತ್ತು ಮೊದಲ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಮತ್ತು ಕೃಷ್ಣ ಅವರು ಮೂಲತಃ ಉಡುಪಿಯವರಾಗಿದ್ದರೂ ಕೂಡ ಕನ್ನಡ ಸಿನಿಮಾದಲ್ಲಿ ತಮ್ಮ ಮೊದಲ ಸಿನಿಮಾದ ಮೂಲಕ ಎಂಟ್ರಿ ಅಥವಾ ಡೆಬ್ಯೂಟ್ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಮತ್ತೊಮ್ಮೆ ಸ್ವಾಗತ. ಈ ಸಿನಿಮಾದ ಒಂದು ವಿಶೇಷ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಕೆಲವು ಸಿನಿಮಾಗಳಲ್ಲಿ ಮೊಲ ಒಂದು ಕ್ಯಾರೆಕ್ಟರ್ ಆಗೋದನ್ನು ನೋಡಿದ್ದೇವೆ, ಅಥವಾ ಒಂದು ಯಾವುದೋ ಒಂದು ಪ್ರಾಣಿ ಒಂದು ಕ್ಯಾರೆಕ್ಟರ್ ಆಗೋದನ್ನು ನೋಡಿದ್ದೇವೆ. ಒಂದು ಪಿಸ್ತೂಲ್ ಅಥವಾ ಒಂದು ಗನ್ ಅಥವಾ ಒಂದು ನೀವು ಶೂಟ್ ಮಾಡಲಿಕ್ಕೆ ಅದು ಉಪಯೋಗಿಸ್ತೀರಿ, ಅದು ಕೂಡ ಒಂದು ಕ್ಯಾರೆಕ್ಟರ್ ಆಗಿರುವಂಥದ್ದು. ಮತ್ತು ಅದು ಇಡೀ ಸಿನಿಮಾದಲ್ಲಿ ಅಲ್ಲಲ್ಲಿ ಆ ಪಾತ್ರವಾಗಿ ಒಳಗೆ ಬರುವಂಥದ್ದು. ಮತ್ತು ಅದು ಕೂಡ ಒಂದು ಕೊನೆಯಲ್ಲಿ ಆ ಸಿನಿಮಾದ ನೆನಪಲ್ಲಿ ಹೊರಗೆ ಬರುವಾಗಲೇ ಆ ಒಂದು ಪಿಸ್ತೂಲ್ ನಮಗೆ ನೆನಪಾಗ್ತಾ ಇದೆ. ಸೊ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್, ಒಂದು ಐಡಿಯಾ ಹೇಗೆ ಬಂತು ಅದನ್ನೊಂದು ತರಬೇಕು ಅಂತ. ಸಾಮಾನ್ಯವಾಗಿ ನಾವು ಕಾಪಿ ಹೊಡೆಯೋದ್ರೆ ಒಂದು ಪ್ರಾಣಿ ತರ್ತಿದ್ವು ಏನೋ ಆ ಸಂದರ್ಭದಲ್ಲಿ, ಆದರೆ ನೀವು ಪಿಸ್ತೂಲ್ ಅಂತ ತಂದಿದ್ದೀರಿ, ಏನು ಕತೆ? ನೀವು ಹೇಳಿದ್ರಿ ಈಗ ಡಿಫರೆಂಟ್ ಅನ್ನೋದು. ಆ ಡಿಫರೆಂಟ್ ಅನ್ನೋ ಒಂದು ಇದನ್ನು ಜನಗಳಿಗೆ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಕಾನ್ಸೆಪ್ಟ್ ನಮ್ದು ಆ್ಯಕ್ಚುಲಿ. ಹಾಗಾಗಿ ಯೂಶ್ವಲಿ ಸಿನಿಮಾಗಳಲ್ಲಿ ಏನಾಗುತ್ತವೆ, ಗನ್ನಿಗೆ ಅದಕ್ಕೆ ಒಂದು ಅಸ್ತಿತ್ವ ಇರೋದಿಲ್ಲ, ಲೆಕ್ಕ ಇರೋದಿಲ್ಲ, ಮೌಲ್ಯ ಇರೋದಿಲ್ಲ, ವ್ಯಾಲ್ಯೂಸ್ ಇರೋದಿಲ್ಲ. ಅಂದ್ರೆ 100 ಗನ್ನುಗಳು, ಒಬ್ಬನ ಕೈಯಲ್ಲಿ 100 ಗನ್, ಅದು ಎಲ್ಲಿಂದ ಬಂತು, ಹೇಗೆ ಅಂತ ಅದಕ್ಕೆ ಲೈಸೆನ್ಸ್, ಅನ್ಲೈಸೆನ್ಸ್ಡ್ ಏನು ಅಂತ ಇರೋದಿಲ್ಲ. ಅದನ್ನ ಅಕ್ಯುಮುಲೇಟ್ ಮಾಡಿದ್ರು ಹೆಂಗೆ, ಯಾವ್ದು ಇನ್ನು ಎಂತದೇ ರೌಡಿಸಂ ಸಿನಿಮಾ ಆದ್ರೂ ಕೂಡ ಗನ್ನಿಗೆ ಅಂತ ಪ್ರಾಶಸ್ತ್ಯ ಇನ್ನೂ ಸಿಕ್ಕಿರ್ಲಿಲ್ವೇ? ಖಂಡಿತ ಇಲ್ಲ. ಏನಕ್ಕಂತ ಹೇಳಿದ್ರೆ, ಈಗ ಇಡೀ ಸಿನಿಮಾದಲ್ಲಿ ಯೂಸ್ ಮಾಡಿರೋದು 2 ಗನ್ನು. ಒಂದು ನಮ್ಮ ಅದು ಗನ್ನ ಪಾತ್ರವೇ, ಅದು ಅದರ ಹೆಸರೇ ಚಾರ್ಲಿ ಅಂತ, ಗನ್ನ ಹೆಸರು, ಅದು ಪಾತ್ರ ಮೆಳ್ಳೆಗಣ್ಣು, ಅದೇ ಮೆಳ್ಳೆಗಣ್ಣು, ಆ ಗನ್ನಿಗೆ ಮೆಳ್ಳೆಗಣ್ಣು. ಓಕೆ. ಎರಡನೇದು ಇನ್ನೊಂದು ಗನ್, ಚಾರ್ಲಿ ಹೋಯ್ತು, ಗನ್ ಕಳೆದು ಹೋದ್ರೆ ಮತ್ತೆ ಇರುವುದು ಇನ್ನೊಂದು ಗನ್ನು. ಅದು ಬಿಟ್ರೆ ಲೆಕ್ಕ ಇಲ್ಲದಷ್ಟು ಗನ್ನುಗಳು, ಗುಂಡುಗಳು, ಆ ಬುಲೆಟ್ಗಳೆಲ್ಲಿಂದ ಬರುತ್ತವೆ, ಆ ಗನ್ನುಗಳೆಲ್ಲಿಂದ ಬರುತ್ತವೆ ಅಂತ ಒಂದು ಇಲ್ಲಾಜಿಕ್ಗೆ ನಾವು ಕೈ ಹಾಕದೆ ಒಂದು ಸುಸಂಬದ್ಧವಾಗಿರ್ಬೇಕು ಅನ್ನೋದು. ಓಕೆ. ಸೊ ಮತ್ತು ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ ಅನ್ನುವಂತ ಉದ್ದೇಶದಲ್ಲಿ ಮಾಡಿರುವಂತದ್ದು. ಹಾಗಾಗಿ ಆ ಗನ್ನು ಏನು ಮೌಲ್ಯ ಇಲ್ಲದ ಗನ್ ಅಲ್ಲ, ಅದಕ್ಕೆ ಒಂದು ಐಡೆಂಟಿಟಿ ಇದೆ, ಒಂದು ಗುರುತಿಸುವಿಕೆ ಇದೆ. ಮೂರನೇ ಪಾತ್ರ ಗನ್. ಓಕೆ. ಅದಕ್ಕೊಂದು ಹೆಸರು ಕೂಡ ಇದೆ ಆ ಗನ್ನಿಗೆ, ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗಿರುವಂತದ್ದು. ಕರೆಕ್ಟ್. ಎಸ್. ಕೃಷ್ಣ ಅವರೇ, ನಿಮ್ಗೆ ಅಷ್ಟು ಸುಲಭವಾಗಿ ಒಬ್ಬ ರೌಡಿ ಮೇಲೆ ಲವ್ ಆಗತ್ತಾ ನಿಜಕ್ಕೂ? ಗೊತ್ತಿಲ್ಲ, ನಿಜವಾದ ಲೈಫಲ್ಲಿ ಏನಾಗುತ್ತೆ ನೋಡ್ಬೇಕು. ಅಲ್ಲ, ಅದಕ್ಕಿಂತ ವಿಪರೀತ ಕಾಂಟ್ರಾಸ್ಟ್ಗಳು ಆಗಿಬಿಡುತ್ತವೆ ನಿಜ ಜೀವನದಲ್ಲಿ. ಆಗ್ಲಿ ಲೈಫ್ ಇಂಟ್ರೆಸ್ಟಿಂಗ್ ಆಗಿರ್ಬೋದೇನೋ. ಬಟ್ ಈ ಸ್ಟೋರಿಯಲ್ಲಿ ನಂಗೆ ಇಷ್ಟ ಆಗಿದೆ ಏನಂದ್ರೆ, ಇದು ರಿಯಲಿಸ್ಟಿಕ್ ಅಂತ ಅನ್ನಿಸ್ತು. ಅಂದ್ರೆ ಹೀರೋ ಹೀರೋಯಿನ್ ಮೀಟ್ ಆಗೋದು ಅದೊಂದು ದೊಡ್ಡ ವಿಶೇಷವಾಗಿ ಏನು ತೋರಿಸ್ಲಿಲ್ಲ. ಈಗಿನ ಕಾಲದಲ್ಲಿ ಮೆಸೇಜಿಂಗ್ ಏನು ಕಷ್ಟನಾ, ಇನ್ಸ್ಟಾಗ್ರಾಮಿಗೆ ಹೋಗ್ತೀರಾ, ಫೇಸ್ಬುಕ್ಕಲ್ಲಿ ಸಿಗ್ತಾರೆ, ಇಟ್ಸ್ ವೆರಿ ಈಸಿ ಟು ಕನೆಕ್ಟ್. ಸೊ ಅದೇ ಥರದಲ್ಲಿ ತೋರಿಸಿದ್ದಾರೆ, ತುಂಬ ಸುಲಭವಾಗಿ ಕನೆಕ್ಟ್ ಆಗ್ತಾರೆ ಇಬ್ಬರು. ಅದಾದಮೇಲೆ ಅವ್ರ ಜೀವನದಲ್ಲಿ ಏನೇನಾಗುತ್ತೆ ಅಂತ ತುಂಬ ಸಿಂಪಲ್ ಆಗಿ, ರಿಯಲಿಸ್ಟಿಕ್ ಆಗಿ, ಲಾಜಿಕಲ್ ಆಗಿ ತೋರಿಸಿದ್ದಾರೆ. ಇದೇ ನನಗೆ ಇಷ್ಟ ಆಯಿತು ಈ ಲವ್ ಸ್ಟೋರಿ ಬಗ್ಗೆ. ಇನ್ನೊಂದು, ಈ ಸಿನಿಮಾದಲ್ಲಿ ನಾವು ಸ್ಪರ್ಶದಲ್ಲಿ ಒಂದು
ಕಾನ್ಸೆಪ್ಟ್ ನೋಡಿದ್ವಿ, ಅಂದರೆ ಕನ್ನಡವನ್ನಷ್ಟು ಭಾಳ ಚಂದವಾಗಿ ಏನು ಅದು ಸುನಿಲ್ ಕುಮಾರ್ ದೇಸಾಯಿ ಅವರು ಬಳಸಿದ್ದು. ಬಹುಶಃ ಅದರ ನಂತರ ಕನ್ನಡವನ್ನು ಇಷ್ಟು ಚೆಂದಾಗಿ ಬಳಸಲಿಕ್ಕೆ ಸಾಧ್ಯ ಉಂಟು ಅಂತ ತೋರಿಸಿದ್ದ ಬಹುಶಃ ನನ್ನ ಪ್ರಕಾರ ಇದೇ ಸಿನಿಮಾ. ಹೇಗೆ ಆ ಐಡಿಯಾ ಹೇಗೆ ಬಂತು ಸರ್? ನಿಜವಾಗ್ಲೂ ಹೇಳ್ತೀವಿ, ಈಗ ಕನ್ನಡ ಸಿನಿಮಾದಲ್ಲಾದರೂ ಅಷ್ಟೇ ಕನ್ನಡ 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 ಅಂತಾರೆ, ಸರಿ ಕನ್ನಡವನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ? ಒಂದು ಹಾಡು ಆಲ್ಮೋಸ್ಟ್ ಒಂದು ಹಾಡು ಇರುತ್ತೆ, ಒಂದು ಫ್ಲಾಗ್ ಇಟ್ಕೊಂಡು. ಎಕ್ಸಾಕ್ಟ್ಲಿ, ಕನ್ನಡ ಮತ್ತೆ ಜೈ ಅನ್ನೋದು ಒಂದು ಎಲ್ಲೋ ಫ್ಲಾಗ್ ಇಟ್ಕೊಂಡು ರಿಕ್ಷಾದಲ್ಲಿ ಒಂದು ಹಾಡು, 50 ರಿಕ್ಷಾಗಳು ತಿರುಗಿಕೊಂಡು, ಸಿ ಅದು ಆಕ್ಚುಯಲ್ ಕನ್ನಡ ಅಂತ ಅನ್ನಲ್ಲ, ಆಕ್ಚುಲಿ ಅವರ ಪ್ರೊನೌನ್ಸಿಯೇಷನ್ಗಳು ಕರೆಕ್ಟ್ ಆಗಿರಲ್ಲ. ಹಾಗಾದ್ರೆ ಶುದ್ಧ ಕನ್ನಡವನ್ನ ಮನರಂಜನೀಯವಾಗಿ ಕೊಡುವುದು ಹೇಗೆ ಅನ್ನುವುದರ ಒಂದು ನಮೂನೆ ನಮ್ಮ ಸವರ್ಣ ದೀರ್ಘ ಸಂಧಿ ಸಿನಿಮಾ. ಅದರ ವ್ಯಾಕರಣ ಇರಲಿ, ಸಾಹಿತ್ಯ ಇರಲಿ, ಕವಿತೆಗಳಿರಲಿ, ಛಂದಸ್ಸುಗಳಿರಲಿ, ಅಥವಾ ಕೊನೆಗೆ ಉಚ್ಚಾರ ಇರಲಿ, ಕರೆಕ್ಟ್, ಅದಷ್ಟು ಕನ್ನಡಕ್ಕೊಂದು ಸ್ಫುಟ ಅನ್ನುವಂಥದ್ದೊಂದು ಇದಿದೆ, ಮೌಲ್ಯ ಇದೆ. ಅದರ ಮಾತು ಅದನ್ನ ಭಾಷೆಯನ್ನ ಆ ಕನ್ನಡದಂಗೆ ಮಾತಾಡಿದ್ರೆ ಸೊಗಡು ಅಂತ ಹೇಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಭಾಷೆಯ ಸ್ಲ್ಯಾಂಗ್ಗಳು ಏರಿಯಾದಿಂದ ಏರಿಯಾಗೆ ಡಿಫರ್ ಆಗ್ಬೋದು. ಆ ಒಂದು ಪ್ಯೂರ್ ಚಂದ ಏನಿದೆ, ಆ ಚಂದವನ್ನ ಕಟ್ಟಿಕೊಡ್ಬೇಕು, ಆ ಪ್ರಯತ್ನ ಆಗೋದಿಲ್ಲ. ಬಾವುಟದಲ್ಲೇ ಕನ್ನಡವನ್ನ ಮುಗಿಸುವ ಪ್ರಯತ್ನ ಆಗುತ್ತೆ ಹೊರತು ಇಲ್ಲಿ ತನಕ ಬಹುಶಃ ಹೆಚ್ಚಿನ ಹಾಗೆ ಆದದ್ದು ಆಗಿದ್ದು. ಹಾಗಾಗಿ ನಾವು ಈ ಪ್ರಯತ್ನ ಮಾಡಿದ್ದು ನಾವಿಲ್ಲಿ ಏನಂತ ಹೇಳಿದ್ರೆ ಕನ್ನಡವನ್ನ ಸ್ಪಷ್ಟವಾಗಿ, ಚಂದವಾಗಿ, ಸೇಮ್ ಟೈಮ್ ಮನರಂಜನೀಯವಾಗಿ, ಎಂಟರ್ಟೈನಿಂಗ್ ಆಗಿ ಕೊಡೋದು ಹೇಗೆ. ಇವತ್ತಿಗೂ ತುಂಬಾ ಜನರಿಗೆ ಬಹುಶಃ ಆ ವಾರ್ಷಿಕೋತ್ಸವ ಅಂತ ನಾ ಹೇಳಿದೆ, ಈಗ ಮುಂಚೆನೇ ಹೇಳಿದ್ದೇನೆ, ಬಹುತೇಕರು ಕೋಸ್ತವ ಅಂತಾನೆ ಪ್ರೊನೌನ್ಸ್ ಮಾಡ್ತಾರೆ. ಓಕೆ, ಅಟ್ಲೀಸ್ಟ್ 50% ಜನ ಹಾಗೆ ಅಂತ ಅಂದ್ಕೊಳ್ತೇನೆ. ಕೋಸ್ತವ ಅಂತಾರೆ, ಅದು ಕೋತ್ಸವ, ವಾರ್ಷಿಕೋತ್ಸವ, ಸ್ವಾತಂತ್ರ್ಯೋತ್ಸವ ಅನ್ನಲ್ಲ. ಕೆಲವರು ಸ್ವಾತಂತ್ರ್ಯೋತ್ಸವ ಬಿಡಿ, ಅದು ಸ್ವತಂತ್ರೋತ್ಸವ, ಸ್ವಾತಂತ್ರ್ಯೋತ್ಸವ ಕೂಡ ಇಲ್ಲ. ಅಂದ್ರೆ ಕೇಳುವ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಅದು ಹಂಗೆ, ಮತ್ತೆ ಕೇಳಿದ್ರು ಕೂಡ ನಡೀತದೆ ಅನ್ನುವಂಗೆ. ಅಂದ್ರೆ ಅವರವರ ಭಾವಕ್ಕೆ ಭಕ್ತಿಗೆ ಬಿಟ್ಟಿದ್ದು ನಾವು ತಪ್ಪು ಅಂತ ಏನನ್ನು ದಂಡಿಸುವಾಗಿಲ್ಲ. ಅದು ಇದು ಸಿನಿಮಾ, ಇಲ್ಲಿ ನಾವು ದಂಡಿಸಬಹುದು. ನೀವು ಸರಿಯಾಗಿ ಹೊಡೆದು ಯಾರಿಗೆ ಹಾಗೆ ಹೇಳ್ತಾರೆ ಅವರಿಗೆಲ್ಲ ಸರಿಯಾಗಿ ದಂಡಿಸಬಹುದು. ಹೇಳೋದು ಅಂದ್ರೆ ಅವರನ್ನ ಅವ್ರಿಗೆ ಹೇಳಿಕೊಟ್ರು ಹೇಳಲಿಕ್ಕೆ ಕಷ್ಟ ಬರಲ್ಲ. ಉತ್ಸವ ಅನ್ನೋದು ಹೇಳಿದ್ರು ಯೂಶುವಲಿ ಉತ್ಸವ ಅಂತ ಅಭ್ಯಾಸ ಆದವನಿಗೆ ಅದನ್ನ ಹೇಳಲಿಕ್ಕೆ ಕಷ್ಟ. ಸೊ ಅದನ್ನ ಬಿಡಿ ಬಿಡಿಯಾಗಿ ಕತ್ತರಿಸಿ ಹೇಳೋದು ಉತ್ಸವ, ಅದನ್ನ ಜಾಯಿಂಟ್ ಮಾಡಿ ಅದು ಬರಲಿ ಅಂತ ಹಾಗೆ. ಸೊ ಇಂಟರ್ವಲ್ ಕೂಡ ಅದು ಮಧ್ಯ ಮತ್ತೆ ಅಂತರ ಬಂದು ಸವರ್ಣ ದೀರ್ಘ ಸಂಧಿ, ಮಧ್ಯಾಂತರ ಅನ್ನೋದು ಸವರ್ಣ ದೀರ್ಘ ಸಂಧಿ. ಕೃಷ್ಣ ಅವರು ಅಮೆರಿಕಕ್ಕೆ ಹೋಗುವಂತ ಐಡಿಯಾ ಇತ್ತ ನಿಜಕ್ಕೂ? ಮಧ್ಯದಲ್ಲಿ ಗನ್ ಹೊಡೆಯದಿದ್ರೆ ಲವ್ ಅಂತ ಹೇಳಿದ್ರೆ ಬಹುಶಃ ನೀವು ಹೋಗ್ಲೇಬಾರ್ದಿತ್ತು. ಇಲ್ಲ ನಾನು ಬಿಟ್ಟು ಹೋಗುದಿಲ್ಲ ನನ್ನ ಪ್ರಿಯಕರ, ಅದೆಲ್ಲ ಏನಿರ್ಲಿಲ್ಲ, ಕೊಟ್ಟು ಹೋಗ್ತಾರೆ ಅವರು. ಅಂದ್ರೆ ವಾಪಸ್ ಬರ್ತೀನಿ ಅಂತ ಹೇಳಿ ಹೋಗ್ತೀನಿ, ಬಟ್ ಇದರಲ್ಲಿ ಇವಳು ಕರಿಯರ್ ಮೇಲೆ ತುಂಬಾ ಫೋಕಸ್ ಆಗಿರ್ತಾಳೆ. ಪ್ರೊಫೆಷನಲ್ ಸಿಂಗರ್ ಅಲ್ವಾ, ನಾನು ವೃತ್ತಿನ ಮುಂದುವರಿಸಬೇಕು, ಇದರಲ್ಲೇ ಒಂದು ಫ್ಯೂಚರ್ನ ಮಾಡ್ಕೋಬೇಕು ಅಂತ ಡಿಟರ್ಮೈಂಡ್ ಆಗಿರ್ತಾಳೆ ಅವಳು. ಪಾಪ ಗುಂಟಾಗತ್ತೆ, ಏನ್ ಮಾಡೋಣ, ಡೈರೆಕ್ಟರ್ ಹಾಗೆ ಬರ್ದಿದ್ದಾರೆ. ನಾನು ಸತ್ವಲ್ಲ ಅಂತ ಅನ್ಕೊಂಡೆ ಮಧ್ಯದಲ್ಲಿ, ಬಹುಶಃ ಕೊಳ್ಬೇಕು ಅನ್ನೋದೇ ನಮ್ಮ ಪ್ರಯತ್ನ ಆಗಿತ್ತು ನಮ್ದು. ಸೊ ಇದು ಓವರ್ ಆಲ್ ಆಗಿ ನೋಡುವಾಗ ನಾವು ಚಾಲಿಪೊಲ್ಲಿ ಕೆಲವು ಸ್ಟಾರ್ಸ್ ಅಂದರೆ ಆ್ಯಕ್ಟಿಂಗ್ ಮಾಡಿದವರು ಕೂಡ ನಿಮ್ಮ ಒಟ್ಟಿಗೆ ಇದ್ದಾರೆ. ಸೊ ಇದು ಕೆಲವರನ್ನು ತೆಗೆದುಕೊಂಡಂಥ ವಿಚಾರ ಇರ್ಬೋದು. ಫಾರ್ ಅಜಿತ್ ಹನುಮಕ್ಕನವರು ಬಹುಶಃ ಖ್ಯಾತ ಪತ್ರಕರ್ತರು. ಸೊ ಹೇಗೆ ಇದೆಲ್ಲ ಆಯಿತು, ಆ ಕ್ಯಾರೆಕ್ಟರ್ ಎಲ್ಲ ಹೇಗೆ? ಅಜಿತ್ ಹನುಮಕ್ಕನವರ ಪಾತ್ರ ಏನಿದೆ ಅದು ಆ್ಯಕ್ಚುಲಿ ಅಜಿತ್ ಹನುಮಕ್ಕನವರು ಅಂತಲ್ಲ, ಯಾರಾದರೂ ಒಬ್ಬ ಟಿವಿಯ ಉದ್ಘೋಷಕ, ಅಂದರೆ ಟಿವಿಯಲ್ಲಿ ಮಾತಾಡುವಂಥ ಒಬ್ಬ ಪರ್ಸನಾಲಿಟಿ ನಮಗೆ ಬೇಕಿತ್ತು. ಏನಕ್ಕಂತ ಹೇಳಿದರೆ ಸಿನಿಮಾದಲ್ಲಿ ಆತ ಆರಂಭದ 20 ಮಿನಿಟ್ಸ್ ಅಂದರೆ ಇಡೀ ಕಥೆಯನ್ನು ನರೇಟ್ ಮಾಡ್ತಾ ಹೋಗ್ತಾನೆ. ಅಂದರೆ ನರೇಟ್ ಮಾಡಬೇಕಾದ್ರೆ ಅವನಿಗೆ ಒಂದು ಸ್ವರಗಾಂಭೀರ್ಯ ಅಂತ ಬೇಕು. ಅದನ್ನು ಯಾರಾದರೂ ನಿರೂಪಕ ನಿಮ್ಮಂಥವ್ರು ಯಾರಾದರೆ ಅವರಿಗೆ ಮಾತಾಡುವಾಗ ಒಂದು ಸ್ಪಷ್ಟತೆ ಇರ್ತದೆ, ಒಂದು ವಾಯ್ಸ್ ಪಿಚ್ ಇರ್ತದೆ, ಅದು ಬೇಕಾಗಿತ್ತು. ಯಾರಾದರೂ ಪತ್ರಕರ್ತ ಅಥವಾ ಟಿವಿಯಲ್ಲಿ ರೆಗ್ಯುಲರ್ ಕುಳಿತು ಮಾತಾಡುವ ನಮಗೆ ಬೇಕಾಗಿತ್ತು. ಹಾಗೆ ನಾವು ಅಜಿತ್ ಹನುಮಕ್ಕನವರನ್ನ ಕೇಳಿದ್ದು. ಯಾಕೆಂತ ಹೇಳಿದ್ರೆ ಅವ ನರೇಟ್ ಮಾಡ್ಕೊಂಡು ಹೋಗ್ಬೇಕು ಆ ಪಾತ್ರ, ಮೊದಲ ಇನ್ಸ್ಪೆಕ್ಟರ್ ಪಾತ್ರ ನರೇಟ್, ಅದಕ್ಕಾಗಿ ನಮ್ಗೆ ಅಂಥವರೇ ಬೇಕಿತ್ತು. ಸೊ ಅಜಿತ್ ಹನುಮಕ್ಕನವರನ್ನ ಕೇಳಿದ್ವಿ, ಅವ್ರು ಬಂದ್ರು, ಖುಷಿಯಾಗಿ ಆಕ್ಟ್ ಮಾಡಿದ್ರು. ಇನ್ನೊಂದು ಖುಷಿ ಆಗುವಂಥದ್ದು, ಆ ಬೋರ್ಡ್ ಮೇಲೆ ಸಗಣಿ ನೀವು ಏನು ಬಳಿತೀರಲ್ಲ, ಬಹುಶಃ ಇದು ಅನುಭವದಲ್ಲಿ ಬಂತ ಅಥವಾ ಯಾಕಂತ ಹೇಳಿದ್ರೆ ಅಂತ ಒಂದು ಕ್ರಿಯೇಟಿವ್ ಐಡಿಯಾ ಬಹುಶಃ ಸಾಮಾನ್ಯವಾಗಿ ಲೇಬಲ್ ಅಂಟಿಸ್ತಾರೆ ಅಥವಾ ಏನಾದೊಂದು ಬಟ್ಟೆ ಇದು ಸಗಣಿಯೇ ಅಂಟಿಸ್ಬೇಕಂತ ಅಂತ ಹೇಳಿದ್ರೆ ತುಳುನಾಡಿನ ಒಂದು ಘಮ ಅಲ್ಲಿ ಅಡಗಿತ್ತು, ಅನುಭವದಲ್ಲಿ ಬಂತು. ನಾನು ನನ್ನ ಬಾಲ್ಯದಲ್ಲಿ ನಾನು ಸಗಣಿ ಕೂಡ ಎತ್ತಿದ್ದೇನೆ. ನನ್ನ ಬಾಲ್ಯ ಅಂದ್ರೆ ನಾವು ಹುಟ್ಟಿ ಬೆಳೆದದೆಲ್ಲ ಕೆಂಜಾರು. ನಾನು ಅಲ್ಲಿ ನಮ್ಗೆ ನಮ್ಮ ಮನೆಯಲ್ಲೂ ದನ ಸಾಕಿದ್ದೀವಿ, ನಾವು ಸಗಣಿ ಎತ್ತಿದ್ದೀವಿ, ಬೆರಣೆ ತಟ್ಟಿದ್ದೀವಿ. ಅಂದ್ರೆ ಈಗಿನವರಿಗೆ ಅದೊಂದು ಅಸಹ್ಯ ಅಂತ ಅನ್ನಿಸ್ಬೋದು. ಇವತ್ತು ಹೈಸ್ಕೂಲ್ ಎಲ್ಲ ಹೋಗೋ ಮಕ್ಕಳಿಗೆ ಸಗಣಿ ಮುಟ್ಟಿದ್ರೆ ಅಸಹ್ಯ ಅಂತ ಅನ್ನಿಸ್ಬೋದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ಶೂಟಿಂಗ್ ಅಲ್ಲೇ ನನ್ನ ಸಣ್ಣ ವರ್ಷ ಹುಡುಗ ಇದ್ದಾನೆ,
ಆತ ಸೆಗಣಿ ಅಂಟಿಸ್ಬೇಕು, ಹೌದು, ಗೋಡೆಗೆ. ಒಂದು ಗೋಡೆಗೆ ಸೆಗಣಿ ಅಂಟಿಸುವ ಸೀನ್ ಇದೆ. ಓಕೆ, ನಾನು ನಿಜವಾಗ್ಲೂ ಹೇಳ್ತೇನೆ, ಬಾಲ್ಯದಲ್ಲಿ ಏನಿಲ್ಲ ಒಂದೊಂದು 10,000 ಬೆರಣಿ ಅಂಟಿಸಿರ್ಬೋದು. ಯಾಕೆಂದ್ರೆ ನಾವು ಹೈಸ್ಕೂಲ್ ಹೋಗೋವರೆಗೂ ನಾವು ಬೆರಣಿ ತಟ್ಟಿದ್ದೀವಿ. ನಾವು ಬಡ ಫ್ಯಾಮಿಲಿಯಿಂದ ಬಂದವರು, ನಾವು ತಟ್ಟಿದ್ದೀವಿ. ಆ ಹುಡುಗನಿಗೆ ಶೂಟಿಂಗ್ಗೋಸ್ಕರ ಉಳಿದ ಬೆರಣಿಗಳನ್ನೆಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹಚ್ಚಿದ್ರು. ಓಕೆ, ಇವನಿಗೆ ಒಂದು ಬೆರಣಿ ಅಲ್ಲಿ ಇದ್ದೇ ಅಣ್ಣ, ನೀನ್ ಮಾಡ್ಬೇಕಾಗಿರೋದು ಇಷ್ಟೇ, ಅದಕ್ಕೆ ಹಿಂಗೆ ಮಾಡು ಅಂತ. ನಮ್ಗೆ ಹರಸಾಹಸ ಇಲ್ಲಿವರೆಗೆ ಬಂದಿತ್ತು ಅವನಿಗೆ ಬೆರಣಿ ತಟ್ಟಿಸ್ಲಿಕ್ಕೆ ಅವನನ್ನ. ಅಳ್ತಾನೆ. ನಾನು ಕೊನೆಗೆ ಕುತ್ಕೊಳಿಸಿ ಹೇಳಿದೆ, ನಾನು ನಿನ್ಗೆ ಸುಳ್ಳು ಹೇಳ್ತಾ ಇಲ್ಲ, ನಾನು ನಿಜವಾಗಿ ಅಣ್ಣ ನಾನು ಅಸಂಖ್ಯಾತ ಬೆರಣಿ ತಟ್ಟಿದ್ದೇನೆ ಸೆಗಣಿಯಲ್ಲಿ. ನಿಂಗೆ ಶೂಟಿಂಗ್ಗೋಸ್ಕರ ಕ್ಯಾಮರಾ ಮುಂದೆ ಒಮ್ಮೆ ಅದು ತಟ್ಟಿದೀವಿ, ನಾವು ಆಲ್ರೆಡಿ ತಟ್ಟಿಟ್ಟಿದ್ದೀವಿ, ನಿನ್ ಕೈಯಲ್ಲಿ ಹಿಂಗ್ ಅನ್ನೋದಷ್ಟೇ ನಾವು ಹೇಳಿದ್ದು. ಅದಕ್ಕೆ ಆ ಹುಡುಗ ರಂಪ ಹತ್ತು ಏನೆಲ್ಲ ಮಾಡಿ ಅವನ ಅಪ್ಪನ ಒಟ್ಟಿಗಿದ್ರು ಅವರು. ಆ ಅಪ್ಪ ಅವನನ್ನು ಸಮಾಧಾನ ಮಾಡಿ ಕೊನೆಗೆ ಅಂಟಿಸಿದ್ದ. ನಾನು ಕಾಂಟ್ರಾಸ್ಟ್ ಹೇಳ್ತಾ ಇರೋದು. ಸೊ ನಮ್ಗೆ ಇಲ್ಲಿ ನಮ್ಮ ಇಲ್ಲಿ ಹಳ್ಳಿ, ಮಂಗಳೂರು, ನಮ್ಗೆ ಇಲ್ಲಿ ಬೆರಣಿ ತಟ್ಟುದು ನಮ್ಗೆ ಅದು ನಾವು ಬಾಲ್ಯದಲ್ಲಿ ಅನುಭವಿಸಿದ ಖುಷಿಗಳವೆಲ್ಲ. ನಂಗೆ ಅದು ಆಟೋಮೆಟಿಕ್ ಸ್ಕ್ರಿಪ್ಟ್ ಬರೆಯುವಾಗ ಏನಾಗುತ್ತೆ, ಇಟ್ ಇಸ್ ಅ ರೈಟ್ ಥಿಂಗ್. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಓವರ್ ದ ಹೆಡ್ ಹೋಗ್ಬೋದಿತ್ತು. ಏನಂತ ಹೇಳಿದ್ರೆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದು, ಹೋಗ್ತಾ ಇರುವಾಗ ಅದೆಲ್ಲ ಆಗುವ ವಿಷಯನ ಸ್ವಲ್ಪ ಏನು ಸತ್ಯಕ್ಕೆ ಅಥವಾ ಒಂದು ರಿಯಲಿಸ್ಟಿಕ್ಗೆ ಅದೊಂದು ಸ್ವಲ್ಪ ಹತ್ತಿರವಾಗಿರ್ಲಿ. ಕೊನೆಗೆ ಅದಕ್ಕೆ ನೀರು ಹಾಕಿದ್ರೆ ಹೋಯ್ತು. ನಂಬರ್ ಪ್ಲೇಟ್ ಕುತ್ಕೊಂಡು ಚೇಂಜ್ ಮಾಡ್ಬೇಕು ಅಂತ ಏನಿಲ್ಲ. ನೀವು ಚಿಕ್ಕದಿರುವ ಕೆಲವರ ಕಾರಿದು ನಂಬರ್ ಪ್ಲೇಟ್ ಮೇಲೆ ಅಂತ ಸಾಹಸ ಏನು ಮಾಡಿಲ್ಲ, ಅಂತ ಕಾರಿಗೆ ಸೆಗಣಿ ಅನ್ಸೋದೇನು ಮಾಡಿಲ್ಲ. ಬಟ್ ಆ ಸೆಗಣಿಗಳು ಮಾಡ್ಬೋದು ಅಂತ ಅನಿಸ್ತಾ ಉಂಟ ಈ ಐಡಿಯಾ ನೋಡಿ? ಯಾಕೆ ಮಾಡಿ, ಖಂಡಿತ ಮಾಡ್ತಾರೆ. ಇಟ್ಸ್ ಈಸಿ ಜಾಬ್ ಆಕ್ಚುಲಿ. ಸಿಗುದು ಕಷ್ಟ, ಜಾಬ್ ಈಸಿ ಉಂಟು. ಅದು ಆಗಿತ್ತು. ಅಲ್ಲಿ ಹುಡುಕೊಂಡ್ ಬರುವಾಗ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಎಲ್ಲೋ ದನ ಇಲ್ಲ, ಅಲ್ಲಿ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ನಾವು ಎಲ್ಲಿಂದ ದನ ಎಲ್ಲಿಂದ ಹುಡುಕೋಣ, ನಾವು ಎಲ್ಲಿಂದ ಪಾಪ ತಗೊಂಡ್ ಬಂದ್ರು. ಒಂದು ಬಾಲ್ದಿಯಲ್ಲಿ ಒಂದಿಷ್ಟು ಸೆಗಣಿ ಎಲ್ಲ ಹಾಕೊಂಡು ಬಂದು ನಾವು ನಂಬರ್ ಪ್ಲೇಟ್ಗೆ ಬಳಿಬೇಕಲ್ಲ ನಾವು ಅಂತ. ಕೃಷ್ಣ ಅವರೇ, ನಿಮ್ಗೆ ಹಾಡ್ಲಿಕ್ಕೆ ಏನು ಕ್ಯಾರೆಕ್ಟರ್ ಉಂಟೀಗ? ಸಿಂಗರ್ ನಿಮ್ಗೆ ಅಂದ್ರೆ ಮೊದಲು ಸಿಂಗ್ ಮಾಡುವಂತ ಇಷ್ಟ ಇತ್ತ, ಅಥವಾ ಸಿಂಗ್ ಮಾಡಿದ್ದೀರಾ, ಅಥವಾ ಇದೇ ಮೊದಲು? ಅಲ್ಲ, ಶಾಸ್ತ್ರೀಯವಾಗಿ ಕಲಿಸಿದ್ದಾರೆ ಮನೆಯವರು. ಹೋಗ್ಲಿ ಅಂದ್ರೆ ಬೆದರ್ಸಿ ಗದರ್ಸಿ ಕಳ್ಸಿರೋದು, ಹೋಗ್ಲೇಬೇಕು ನೀನು. ಸರಿಗಮಪ ಆಗಿದೆ ಆಗಿದೆ. ಬಟ್ ನನಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಒಂದ್ ಏಜ್ ಆದ್ಮೇಲೆ, ಅದು ರೆಬೆಲ್ ಏಜ್ ಅಂತಾರಲ್ಲ, ನೋ ನನಗಿದ್ ಬೇಡ ಅಂದ್ಮೇಲೆ ನಾನು ಇದು ಮಾಡಲ್ಲ, ನೀವು ಹೇಳಿದೀನಿ ಯಾವುದು ಮಾಡಲ್ಲ ಅಂತ ಹೇಳಿ ಸ್ಪೋರ್ಟ್ಸಿಗೆ ಹೋದೆ ನಾನು. ಆಮೇಲೆ ಬಿಟ್ಬಿಟ್ರು. ಸೊ ಮತ್ತೆ ನನ್ನ ಬಾಲ್ಯದ ಜೊತೆ ಕನೆಕ್ಷನ್ ಆಗಿದ್ದು ಈ ಸಿನಿಮಾದ ಮೂಲಕ. ಸಿಂಗರ್ ಆಗಿ ಪುನಃ ಈಗ ಪುನಃ ಸಿಂಗಿಂಗ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟ್ ಹುಟ್ಕೊಂಡಿದೆ. ಮೇ ಬಿ ಇನ್ನೊಂದ್ಸಲ ಕ್ಲಾಸ್ ಜಾಯಿನ್ ಆಗ್ತೀನೇನೋ ಗೊತ್ತಿಲ್ಲ. ನಿಜ ಹಾಡ್ಲಿಕ್ಕೆ ಕರೆಕ್ಟ್. ಎಸ್, ವೀರೇಂದ್ರ ಅವರೇ, ಈಗ ಮುಖ್ಯವಾಗಿ ಮನೋಮೂರ್ತಿ ಅವರು ನಾವು ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಸಿನಿಮಾಕ್ಕೆ ಒಂದು ಹೊಸ ಜೀವ ಕೊಟ್ಟಿದ್ದಾರೆ ಅವರು. ಮುಂಗಾರು ಮಳೆ ಇರ್ಬೋದು, ಅಥವಾ ಅವರ ಬೇರೆ ಸಿನಿಮಾಗಳು ನೋಡುವಾಗ ಅದಕ್ಕೆ ಅವರು ಹಾಕುವಂಥ ಡೆಡಿಕೇಶನ್ ಇರ್ಬೋದು, ಅಥವಾ ಅದು ಕೇಳುವಾಗಲೇ ಆಗುವಂಥ ಇಂಪಿರ್ಬೋದು. ಹೇಗೆ ಅವರ ಟಚ್ ಆಯಿತು? ಪ್ಲಸ್ ಅವರು ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಕೂಡ. ಹೌದೌದು, ಅದು ಇಟ್ಸ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ ಆ್ಯಕ್ಚುಲಿ. ಇದು ನಮ್ಮದು ಗ್ಯಾಂಗ್ಸ್ಟರ್ ಕಾಮಿಡಿ ಸಿನಿಮಾ. ಓಕೆ, ಗ್ಯಾಂಗ್ಸ್ಟರ್ ಕಾಮಿಡಿ, ಗ್ರಾಮರ್ ಕಾಮಿಡಿ ಜನರಲ್ಲಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಮ್ಮ ಸಿನಿಮಾದ ಹೀರೋಯಿನು ಆ ಪಾತ್ರ ಸಿಂಗರು, ಶಿ ಈಸ್ ಅ ಕ್ಲಾಸಿಕಲ್ ಸಿಂಗರ್. ಅಂದರೆ ನನಗೆ ಅದಕ್ಕೆ ಮೆಲೋಡಿ ಮ್ಯೂಸಿಕ್ಕೇ ಬೇಕಾಗಿತ್ತು. ನಮಗೆ ನಮ್ಮ ಬಜೆಟಿಗೆ ಕನ್ಸಿಡರ್ ಮಾಡಿ ನಂಗೆ ಮನೋಮೂರ್ತಿ ಬೇಕಿತ್ತು. ನನಗೆ ಮೆಲೋಡಿ ಅಂತ ಹೇಳಿದ ಕೂಡಲೇ ಸೀದಾ ತಲೆ ಹೋಗೋದು ಮನೋಮೂರ್ತಿ ಅವರು ಅಲ್ಲಿಗೆ ಸೀದಾ ಹೋಗಿ ನಮ್ಮ ನಿಲ್ದಾಣ ಅಲ್ಲೇ ಮುಟ್ಟೋದು ನಮ್ಮದು. ಆದರೆ ನಮ್ಮ ಬಜೆಟಿಗೆ ಅವರು ಮೀರಿರ್ತಾರೆ. ನಮ್ಮ ಬಜೆಟ್ ಅಷ್ಟು ಇರಲಿಲ್ಲ. ಟೇಕಿಂಗ್ ಹ್ಯೂಜ್ ರೆಮ್ಯುನರೇಷನ್ ಅದು. ಓಕೆ, ನಮಗೆ ಅದಿರಲಿಲ್ಲ. ಆದರೂ ಒಂದು ಕೈ ನೋಡಿ ಬಿಡೋಣ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಅಂತ ಕಡಿಮೆ ಮಾಡಿ ಕೊಡ್ತಾರೆ. ನಾವು ಹೊಸಬ್ರು, ಅದೊಂದು ನಮ್ಮೊಂದು ಯಾವಾಗಲೂ ನಮ್ಮವ್ರದ್ದೊಂದು ರೋದನ ಇರ್ತದೆ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ. ಸರ್, ನಾವು ಗಂಡ ಮೈ ಮಾಡೋದು ಅದು ಎಲ್ಲೇ ಇರ್ತದೆ. ಮುಂಗಾರು ಮಳೆ ಮಾಡುವಾಗ ಅವರು ಹೊಸಬ್ರೇ ಇದ್ರು. ಹೌದು, ಹೊಸಬ್ರೆ. ಸೊ ನಾವು ಹೋಗಿ ಹಂಗೆ ಹೇಳೋಣ ಅಂತ ಹೇಳ್ಕೊಂಡು ಹೋದು. ನಾವು ಹೋಗ್ಬಿಟ್ಟು ಕತೆ ಹೇಳಿ ಅಂತ ಹೇಳ್ತೀನಿ, ಮ್ಯೂಸಿಕ್ ಕೊಡ್ಬೇಕು ಸರ್, ಹಿಂಗೆ ಸರಿ ಕತೆ ಹೇಳಿದ್ರು. ಕತೆ ಫುಲ್ ಆನ್ ಕೇಳಿದೆ. ಕತೆ ಹೇಳಿದ ನಂತರ ಕೇಳಿದೆ, ಸರ್ ಈಗ ಒಂದು ಕತೆ ಹೇಳಾಯಿತು, ನಿಮಗೆ ಮ್ಯೂಸಿಕ್ ಕೊಡ್ಲಿಕ್ಕೆ ಒಪ್ಪಿಗೆನಾ? ಮ್ಯೂಸಿಕ್ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿ ನಾನು ಒಪ್ಪಿಕೊಡ್ತೇನೆ. ನಾನು ಕೇಳಿದೆ, ನಿಮ್ಮ ರೆಮ್ಯುನರೇಷನ್ ಅಂತ ಹೇಳಿದರೆ ನಮಗೆ ಆಗ್ತದೆ ಅಂತ ಹೇಳಿದರೆ ಆಯಿತು ಅಂತೀವಿ, ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ನಾವು ಬೇರೆ ನೋಡ್ಕೊಳ್ತೀವಿ ಅಂತ ಹೇಳಿದೆ ನಾನು. ಅದಕ್ಕೆ ಹೇಳಿದರು, ಸರಿ ಕೆಲಸ ಮಾಡಿ, ನನಗೆ ಕತೆ ತುಂಬ ಇಷ್ಟ ಆಗಿದೆ, ನೀವು ಯಾರು ಪ್ರೊಡ್ಯೂಸರ್? ನಾನು ಹೇಳಿ, ನಾವು 3 ಮಂದಿ ಪ್ರೊಡ್ಯೂಸರ್ ಇದ್ದಾರೆ. ನಾನು ಪ್ರೊಡ್ಯೂಸರು, ಒಂದು ಲುಷಿಂಗ್ಟನ್ ಥಾಮಸ್ ಅಂತ ಇದ್ದಾರೆ ಮಂಗಳೂರಿನವ್ರು, ಅವ್ರ ಪ್ರೊಡ್ಯೂಸರು, ಮತ್ತು ಹೇಮಂತ್ ಕುಮಾರ್ ಅಂತ ಇದ್ದಾರೆ, ಬೆಂಗಳೂರು ಫ್ರೆಂಡ್. ಅವ್ರು ನಾವು 3 ಸೇರಿ ಮಾಡೋದು. ಸರಿ, ಅವರ ಇಬ್ಬರ ಹತ್ರ ಹೋಗಿ ಕೇಳಿ, ನಾನು ಇದಕ್ಕೆ ಪ್ರೊಡ್ಯೂಸರ್ ಆಗಿ ಬರ್ತೇನೆ, ಅವರು ಒಪ್ಪಿದರೆ ನೀವು ಟೈಮ್ ತಗೊಳ್ಳಿ, ಕೇಳ್ಕೊಳ್ಳಿ, ಹಿಂದೆ ಬನ್ನಿ. ಒಂದು ವೇಳೆ ಅವ್ರು ಬೇಡ ಅಂತಂದ್ರೆ ಆವಾಗ ನಾನು ರೆಮ್ಯುನರೇಷನ್ ಹೇಳ್ತೇನೆ, ನಿಮ್ಗೆ ಓಕೆ ಅಂದರೆ ಮಾಡೋಣ, ಇಲ್ಲಾಂದರೆ ಬೇಡ. ನನಗೆ ಅಲ್ಲೇ ಒಳಗಿಂದೊಳಗೆ ನನಗೆ ಲಡ್ಡು ಫುಟಿ, ನಾನು ಓಕೆ. ಇವರಿಬ್ಬರನ್ನು ಕೇಳಿದೆ ಹೊರಗಡೆ ಬಂದು ಫೋನ್ ಮಾಡಿ. ಆ ದಿವಸ ಏನೋ ಅವರಿಗೆ ರಿಪ್ಲೈ ಮಾಡಿಲ್ಲ.
ಮರುದಿವಸ ಇವರು ಆ ದಿವಸ ಫೋನ್ ಮಾಡಿ ಕೇಳಿದ್ರೆ ಓಕೆ ಅಂದ್ರೆ ಮರುದಿವಸ ಪುನಃ ಹೋದೆ ಮನೆಗೆ ಹೋಗ್ಬಿಟ್ಟು, ಇಲ್ಲ ಸರ್ ನೀವು ಪ್ರೊಡ್ಯೂಸರ್ ಆಗಿ ಬನ್ನಿ. ಆ ನಂತರ ಅವ್ರ ಮ್ಯೂಸಿಕ್ಕು ಇನ್ವೆಸ್ಟ್ಮೆಂಟು ಎಲ್ಲ ಮಾಡಿ ಹಾಗೆ ಈಗ 4 ಮಂದಿ ಪ್ರೊಡ್ಯೂಸರ್ಗಳಾದ ಹಾಗೆ ನಾವು ಹಾಗೆ. ಹಾಗಾಗಿ ನಮಗೆ ಅದು ಬೇಕಿತ್ತು ಒಂದು ವಿಷಯ. ಎರಡನೇದು ಹಿನ್ನೆಲೆ ಸಂಗೀತದ ಪ್ರಶ್ನೆ ಬರುತ್ತೆ. ಯೂಶುವಲಿ ಗ್ಯಾಂಗ್ಸ್ಟರ್ ಅಥವಾ ರೌಡಿಗಳು ತೆರೆಯ ಮೇಲೆ ಇರುವಾಗ ಅದೊಂದು ಮ್ಯೂಸಿಕ್ ಬರಬೇಕು, ಅದು ಇಟ್ಸ್ ಸ್ಟೀರಿಯೋಟೈಪ್, ಅಬ್ಬರ ರಗಡ್ ಅದು ಇದು. ಮನೋಮೂರ್ತಿ ಕೇಳಿದ್ರು, ಈಗ ಸರಿ ಮ್ಯೂಸಿಕ್ ಡ್ರಾಮಾ ಯಾವ ಪ್ಯಾಟರ್ನ್ ಅಲ್ಲಿ ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಿನ್ನೆಲೆ ಸಂಗೀತ ಕೊಡೋಣ. ದೆನ್ ಐ ಸೆಡ್ ಏನಂತ ಹೇಳಿದ್ರೆ ಅದು ಆಯ್ತು, ಅದು ಯೂಶುವಲ್ ಸ್ಟೀರಿಯೋಟೈಪ್ ಅಲ್ವಾ, ಅದು ಬಿಲ್ಡಪ್ಗಳು, ಹೀರೋ ಬರುವಾಗ ಫುಲ್ ಬಿಲ್ಡಪ್ ಮ್ಯೂಸಿಕ್ ಅದೆಲ್ಲ ಏನು ಬೇಡ. ಒಬ್ಬ ರೌಡಿ ಮತ್ತು ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ಇಟ್ಸ್ ವಿರೋಧಾಭಾಸ, ಅದು ಕಾಂಟ್ರಾಸ್ಟ್. ಸೊ ನಾವು ಅದನ್ನೇ ಅಪ್ಲೈ ಮಾಡ್ಕೊಂಡು ಹೋಗೋಣ. ಫುಲ್ ಬ್ಯಾಕ್ ಗ್ರೌಂಡ್ ಸ್ಕೋರು ಕ್ಲಾಸಿಕಲ್ ಇದು ಹಾಕೊಂಡು ಹೋಗಿ ಅಂತ, ಫುಲ್ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಕ್ಲಾಸಿಕಲು, ವೀಣೆ, ವಯಲಿನು, ಫ್ಲೂಟು, ಮ್ಯಾಂಡರಿನ್ ಇದೆಲ್ಲ ಓಕೆ, ಇದನ್ನ ಹಾಕೊಂಡು ಫುಲ್ ಉಲ್ಟಾ ಮಾಡೋಣ ಅಂತೇಳಿ. ಓಕೆ, ಸೊ ಇದು ತೆರೆಯ ಮೇಲೆ ರೌಡಿಗಳು ಬರ್ತಾರೆ, ಹಿಂದ್ಗಡೆ ಕ್ಲಾಸಿಕಲ್ ಮ್ಯೂಸಿಕ್ ಆಗ್ತಾ ಇರುತ್ತೆ. ಓಕೆ, ಸೊ ಆ ಪ್ಯಾಟರ್ನ್ ಅನ್ನ ಅಡಾಪ್ಟ್ ಮಾಡಿದ್ದು, ಅದು ವಿರೋಧಾಭಾಸ ಪ್ಯಾಟರ್ನ್, ಬಟ್ ಅದನ್ನ ನಾವು ಟ್ರೈ ಮಾಡಿದ್ವಿ. ಅದಕ್ಕೆ ಈಗ ನೀವು ಹೇಳಿದ್ರಿ ಕೇಳುವಾಗ ಅದಕ್ಕೆ ಇಷ್ಟ ಆಗ್ತಾ ಹೋಗ್ತದೆ. ಅಂದ್ರೆ ರೌಡಿಸಮ್ ತೆರೆ ಮೇಲೆ ಕಾಣೋದಿಲ್ಲ, ಬಿಕಾಸ್ ಆಫ್ ಆ ಹಿನ್ನೆಲೆ ಸಂಗೀತ ಪ್ರೇಕ್ಷಕರಿಗೆ ಅರಿವಿಲ್ಲದ ಹಾಗೆ ಅವರನ್ನ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ನಾವು ವೀಕ್ಷಕರ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ತೆ ಮೇಡಮ್, ಹೇಳಿ, ಮಾತನಾಡಿ. ವೀರೇಂದ್ರ ಅವರಿದ್ದಾರೆ, ಕೃಷ್ಣ ಅವರಿದ್ದಾರೆ, ಹೇಳಿ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೇಳಿ. ಸ್ಟೋರಿ ಅಂತೂ ತುಂಬಾ ಒಳ್ಳೇದುಂಟು, ಮತ್ತೆ 2 ಸಾಂಗ್ ಕೂಡ ಮಧುರ ಮಧುರ ಗೀತೆ, ಮತ್ತೆ ಅದು ಫಸ್ಟ್ ಇತ್ತು ಕೊಳಲಾಜನ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ನಿಮ್ಮ ಪಕ್ಕದ ಮನೆಯವರನ್ನು ಸಂಬಂಧಿಕರನ್ನು ಹೇಳಬೇಕು ಹೋಗ್ಲಿ ನೋಡ್ಲಿಕ್ಕೆ. ಒಳ್ಳೆ ಒಳ್ಳೆದು. 3ನೇ ಸಲ ತುಂಬಾ ಮಂದಿ 2 ಸಲ ನೋಡಿದ್ರೆ ತುಂಬಾ ಆದ್ರು. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಇನ್ನೊಂದು ನಾವು ಕಲ್ತದ್ದು ಪಾಸಿಟಿವ್ ರೌಡಿಸಮ್. ನಾವು ಒಮ್ಮೆ ಚಿಕ್ಕದ್ರಾಗ ಪಾಪ ರೌಡಿ ಪಾಪಗೆ ಅಂದ್ ನಗಾಡ್ತಿದ್ರು, ರೌಡಿ ಪಾಪಾಗ. ಇದು ಪಾಸಿಟಿವ್ ರೌಡಿಸಮ್ ಅಂತ ಶಬ್ದವನ್ನು ಬಹುಶಃ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಟೈಮ್ ನಾನ್ ಕೇಳಿಸ್ಕೊಂಡ. ಪಾಸಿಟಿವ್ ರೌಡಿಸಮ್ ಏನಿದು ಅಂತ ಅನ್ನಿಸ್ತು. ರೌಡಿಸಮೇ ಆದ್ರೂ ಅದನ್ನು ಬಹುಶಃ ರೌಡಿಸಮ್ ಯೂಶುವಲ್ ಕಾನ್ಸೆಪ್ಟ್ ಏನು, ಅದ್ರಲ್ಲಿ ಒಂದು ಸ್ಟೇಜ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾನೆ, ರೌಡಿಸಮ್ ಅಂದ್ರೆ ರೌಡಿಸಮ್, ಅದ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇಲ್ಲ, ಅದು ಬ್ಲಡ್ ಗ್ರೂಪ್ ಅಲ್ಲ ಅಂತ. ಆಕ್ಚುಲಿ ಅದು ನ್ಯಾಚುರಲ್ ಏನು ಒಂದು ಜನರಲ್ ಕಾನ್ಸೆಪ್ಟ್ ಹಂಗೆ. ರೌಡಿಸಮ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಒಂದು ಇದೆಯಾ, ರೌಡಿಸಮ್ ಅಂದ್ರೆ ರೌಡಿಸಮ್. ಅದನ್ನು ನಾವು ಡಿಫೈ ಮಾಡಿ, ಆ ರೂರಲ್ನ ಡಿಫೈ ಮಾಡಿ ನಾವು ಹೇಳೋದು ಪಾಸಿಟಿವ್ ರೌಡಿಸಮ್ ಅಸ್ತಿತ್ವದಲ್ಲಿ ಇದೆ ಅನ್ನುವಂಗೆ. ನಿಜ ಜೀವನದಲ್ಲಿ ಇದೆಯೋ ಇಲ್ವೋ, ಬಟ್ ನಾನು ಕಥೆಯ ದೃಷ್ಟಿಕೋನದಲ್ಲಿ ಅಷ್ಟೇ ಹೇಳ್ತಾ ಇರೋದು ನಾನು. ಯಾಕಂದ್ರೆ ಪುನಃ ನಾಳೆ ಪಾಸಿಟಿವ್ ರೌಡಿಸಮ್ ಅಂತ ಇದೆ ಅಂತ ಹೇಳೋ ಅಂತದ್ದು ಆಪಾದನೆ ಅಲ್ಲ. ರೌಡಿಗಳಲ್ಲಿ ಒಳಗೆ ಒಂದು ಮನಸ್ಸು, ಒಳ್ಳೆ ಮನಸ್ಸು ಇದೆ, ಪ್ರತಿಯೊಂದನ್ನು ಕೂಡ ಅವರು ಹಣ ನೋಡಿ ಮಾಡುದಿಲ್ಲ ಅಂತ ಹೇಳಿ. ಫೈನಲಿ ಅವ್ರು ಮನುಷ್ಯರಲ್ವಾ, ಎಂಡ್ ಆಫ್ ದಿ ಡೇ ಅವರು ಮನುಷ್ಯರೇ. ಬಟ್ ಕತೆಗೆ ಅನುಗುಣವಾಗಿ ನಾವು ಮಾಡ್ಕೊಂಡಿದ್ದೀವಿ. ಪ್ಯೂರ್ ಫಿಕ್ಷನ್, ಕಾಲ್ಪನಿಕ, ಪ್ಯೂರ್ ಫಿಕ್ಷನ್ ಅದಷ್ಟೇ. ಅಂತ ರೌಡಿಗಳನ್ನ ವೈಭವೀಕರಿಸುವುದು ನಮ್ಮ ಉದ್ದೇಶ ಅಲ್ಲ, ಅವ್ರು ಸರಿ ಅಂತ ಹೇಳೋದು ನಮ್ಮ ಉದ್ದೇಶ ಅಲ್ಲ. ಬಟ್ ಅಲ್ಲೂ ಮನಸ್ಸುಗಳು ಇದ್ದೇ ಇರುತ್ತು ಅಲ್ವಾ ಅನ್ನೋದು. ಅಲ್ಲ, ತುಂಬಾ ಬಹುಶಃ ತುಂಬಾ ರೌಡಿಗಳು ಕೂಡ ಈ ಪಾಪದವರಿಗೆ ಹೆಲ್ಪ್ ಮಾಡಿದ್ದು ಇರಬಹುದೇನೋ, ನಮ್ಗೆ ಗೊತ್ತಿಲ್ಲ. ನಾವು ಫೋನ್ ಮಾಡಿ ಹೆಲ್ಪ್ ಮಾಡಿದಿರ ಅಂತ ಕೇಳಲಿಕ್ಕಿಲ್ಲ. ಆದ್ರೆ ಸ್ಟೋರಿಯಲ್ಲಿ ಬಹುಶಃ ರೌಡಿಗಳು ಕೂಡ ಹೆಲ್ಪ್ ಮಾಡಿದ್ದು. ಅಂದ್ರೆ ಎಲ್ಲಾ ರೌಡಿಗಳು ಬೆಳಿಗ್ಗೆ ಎದ್ದ ಕೂಡಲೇ ತಲ್ವಾರನ್ನು ಬೀಸ್ತಾ ಇರುವುದಿಲ್ಲ. ಅದು ನಿಮಗೆ ಕ್ಯಾರೆಕ್ಟರ್ ನೆರೆಕ್ಟ್ ಮಾಡುವಾಗ ಏನು ಅನಿಸ್ತು ಕೃಷ್ಣ ಅವರೇ? ತುಂಬ ರಿಯಲಿಸ್ಟಿಕ್ ಅನಿಸ್ತು. ನನ್ನ ಕ್ಯಾರೆಕ್ಟರ್ ಹೆಸರು ಅಮೃತ ವರ್ಷಿಣಿ ಅಂತ, ಪ್ರೊಫೆಷ್ನಲ್ ಸಿಂಗರ್ ಆಗಿರ್ತಾಳೆ. ಬೆಂಗಳೂರಲ್ಲಿ ಸಾಧಾರಣ, ಅಂದರೆ ನಾನು ಬೆಳೆದಿದ್ದು ಬೆಂಗಳೂರಲ್ಲಿ, ಸೊ ನನಗೆ ತುಂಬ ಈಸಿಯಾಗಿ ರಿಲೇಟ್ ಆಗುವಂಥ ಒಂದು ಕ್ಯಾರೆಕ್ಟ್ರು. ಇದರಲ್ಲಿ ಇವಳು ರಿಲೇಟ್ ಅಂತ ಹೇಳಿದ್ರೆ ಅದರಲ್ಲಿ ಸ್ಮೋಕ್ ಮಾಡಿದಾಗ ನೀವು ಸ್ಮೋಕ್ ಮಾಡಿ ಅದೊಂದು ವಿಷಯ ಬಿಟ್ಟು ಬೇರೆ ರಿಲೇಟ್ ಆಗುತ್ತೆ. ಬಟ್ ಅದು ಸ್ಮೋಕಿಂಗು ಸರಿ ಅಂತ ನಾನು ಎಂಡೋರ್ಸ್ ಮಾಡಲ್ಲ. ಬಟ್ ನನಗೆ ತುಂಬ ಜನ ಫ್ರೆಂಡ್ಸ್ ಗೊತ್ತು, ದೇ ಆರ್ ಇಂಟು ಥಿಯೇಟ್ರಲ್ಲಿದ್ದಾರೆ, ರಂಗಭೂಮಿಯಲ್ಲಿದ್ದಾರೆ, ಅಥವಾ ಸಿಂಗರ್ಸ್ ಆಗಿರ್ತಾರೆ, ಕಲಾವಿದರು ಆಗದೇ ಇದ್ರು ಕೂಡ. ನನ್ನ ಕ್ಲಾಸ್ಮೇಟ್ಸ್ ಕಾಲೇಜಲ್ಲಿ ಆಲ್ಮೋಸ್ಟ್ ಈಗ ಹುಡುಗಿರು ಬೆಂಗಳೂರಲ್ಲಿ ಸ್ಮೋಕ್ ಮಾಡೋದು ಅದು ದೊಡ್ಡ ವಿಷಯನೇ ಅಲ್ಲ.
ಸೊ ಹಾಗೆ ನೋಡಿದ್ರೆ ಆ ಪರ್ಸ್ಪೆಕ್ಟಿವ್ ಅನ್ನ ನೋಡಿದ್ರೆ ರಿಯಲಿಸ್ಟಿಕ್ ಅನ್ನಿಸ್ತು. ಓಕೆ, ದಿಸ್ ಇಸ್ ನನ್ನ ಕಾಲೇಜ್ ಸೀನ್ ತರ ಇದೆ ಇದು ಅಂತ. ಅನ್ಯೂಶುವಲ್ ಅಲ್ಲ, ತುಂಬಾ ಜನ ಇದ್ದಾರೆ. ಸೊ ಅದು ತುಂಬಾ ಜನರಿಗೆ ಅದು ಅನ್ಕನ್ವೆನ್ಷನಲ್, ಯಾಕೆ ಬೇಕಿತ್ತು ಅಂತಾರೆ. ಪಾತ್ರಕ್ಕೋಸ್ಕರ ಮಾಡಿದ್ದು ಅಷ್ಟೇ. ನಾನ್ ಸ್ಮೋಕ್ ಮಾಡಲ್ಲ, ಇವರು ಸ್ಮೋಕ್ ಮಾಡಲ್ಲ ಆಕ್ಚುಲಿ. ಸೊ ಅಂದ್ರೆ ಇಬ್ರು ಸ್ಮೋಕ್ ಮಾಡಲ್ಲ, ನಾನು ಮಾಡಲ್ಲ, ಕೃಷ್ಣನು ಮಾಡಲ್ಲ. ಅದಕ್ಕೆ ಅದು ಮೂವಿಯಲ್ಲಂತೂ ಮಾಡ್ತಾನೆ ಇರ್ತೀವಿ ನಾವು. ಒಂದು ಪುಟ್ಟ ಬ್ರೇಕ್ ಅನ್ನು ತೆಗೆದುಕೊಳ್ತೇವೆ. ಬ್ರೇಕಿನ ಬಳಿಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇನ್ನಷ್ಟು ಈ ಸಿನಿಮಾದ ಬಗ್ಗೆ ಮಾತಾಡ್ತೇವೆ, ಒಂದು ಪುಟ್ಟ ವಿರಾಮದ ಬಳಿಕ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ಇವತ್ತು ಸವರ್ಣ ದೀರ್ಘ ಸಂಧಿ ಅನ್ನುವ ಸಿನಿಮಾ ನೋಡಿದೆ. ಇವತ್ತು ಸವರ್ಣ ದೀರ್ಘ ಸಂಧಿ ಸಿನಿಮಾ ನೋಡಿದೆ. ಬಹಳ ಇಂಟ್ರೆಸ್ಟಿಂಗ್ ಸಿನಿಮಾ. ಇಡೀ ಸಿನಿಮಾದಲ್ಲಿ ಒಂದು ಮುಗ್ಧತೆ ಇದೆ, ಅದು ನನಗೆ ಬಹಳ ಇಷ್ಟ ಆಯಿತು. ಒಂದಷ್ಟು ಒಳ್ಳೆ ಮನಸ್ಸುಗಳು ಸೇರಿಕೊಂಡು ಒಂದು ಇನ್ನೊಂದು ಸಿನಿಮಾ ಮಾಡಿದ್ದಾರೆ. ಖಂಡಿತ ನೋಡಿ, ನಂಗೆ ಖುಷಿ ಆಯಿತು. ವೀರೇಂದ್ರ ಶೆಟ್ಟಿ ಅವರಲ್ಲಿ ಇಷ್ಟೊಂದು ಕಲೆ ಅಡಕವಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನಷ್ಟೇ ಅಲ್ಲ, ಎಲ್ಲರೂ ಈ ಚಿತ್ರಗಳನ್ನು ನೋಡಬೇಕು, ಇಂತಹ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು, ಇಂತಹ ಚಿತ್ರಗಳನ್ನು ಗೆಲ್ಲಿಸಬೇಕು. ದಯವಿಟ್ಟು ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಸರ್, ಅದು ಸುವರ್ಣ ಅಲ್ಲ, ಸವರ್ಣ. ಸವರ್ಣ ದೀರ್ಘ ಸಂಧಿ. ಕೊಳಲಾದೆನಾ ಕೃಷ್ಣ ನಿನ್ನ ಕೈಯಲ್ಲಿ, ಕಳೆದೋದೆನಾ ಗೋಪಿಲೋಲ ನಿನ್ನಲ್ಲಿ, ಹಗಲಿರುಳು ನಿನಗಾನ ಸದಾ ನಿನ್ನದೇ ಧ್ಯಾನ, ನೀನೊಲಿದು ಬಂದ ದಿನ ಅದೇ ನನಗೆ ಬಹುಮಾನ, ನವಿಲಾದೆನಾ ನಿಂತಾಗ ನಿನ್ನೆದುರಲ್ಲಿ ಏನೋ ಕಂಪನ, ನವಿರಾಗಿ ನನ್ನೆದೆಯಲ್ಲಿ ಕೊಳಲಾದೆನಾ ಕೃಷ್ಣ ನಿನ್ನ ಕೈಯಲ್ಲಿ. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸಿನಿಮಾವನ್ನು ಮಕ್ಕಳು ಕೂಡ ನೋಡಬೇಕು. ಯಾಕಂತ ಹೇಳಿದ್ರೆ ನಾವು ಸಣ್ಣದಿರುವಾಗ ಮಾಡಿದ ತಪ್ಪನ್ನು ಇನ್ನು ಮುಂದಿನ ಮಕ್ಕಳು ಮಾಡಬಾರ್ದು ಅಂತ. ಅಂದರೆ ಸುವರ್ಣ ದೀರ್ಘ ಸಂಧಿ ಅಂತ ನಾವು ಏನು ಹೇಳ್ತಾ ಇದ್ವಿ. ನಾನು ಕೂಡ ಚಿಕ್ಕದಿರುವಾಗ ಅದನ್ನು ಸುವರ್ಣ ದೀರ್ಘ ಸಂಧಿಯೇ ಅಂತಲೇ ಅಂದ್ಕೊಂಡಿದ್ದೆ. ಈಗ ಬಹುಶಃ ಇಷ್ಟು ವರ್ಷ ನಂತರ ಅದನ್ನು ಸವರ್ಣ ಅಂತೇಳಿ ಅಂದ್ಕೊಳ್ಳುವಾಗ ಬಹುಶಃ ಅವರೇ ಏನು ತಪ್ಪು ಮಾಡಿರಬೇಕು ಅಂತ ಅಂದ್ಕೊಳ್ಳುವ ಮಟ್ಟಿಗೆ ನಮಗೆ ಅದು ಒಗ್ಗಿ ಹೋಗಿದೆ. ಸುವರ್ಣ ದೀರ್ಘ ಯಾಕೆ ನಾವು ಸುವರ್ಣ ಅಂದ್ಕೊಂಡ್ವ ಅಂತ ಗೊತ್ತಿಲ್ಲ ಇವತ್ತಿಗೂ. ಸೊ ಆ ಹೆಸರು ಯಾಕೆ ಬರಲಿಕ್ಕೆ ಕಾರಣ ಇತ್ತು ವೀರೇಂದ್ರ ಅವರೇ? ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಸವರ್ಣ ದೀರ್ಘ ಸಂಧಿ ಇದು ವ್ಯಾಕರಣ ಎಲ್ಲ ತುಂಬಿಸ್ಕೊಂಡು ಅದರಲ್ಲಿ ಮಾಡಿರೋ ಗಮ್ಮತ್ತು ಫನ್ನು ಎಲ್ಲ ಇದೆ. ಬಟ್ ಆ ಸವರ್ಣ ದೀರ್ಘ ಸಂಧಿ ಅನ್ನುವ ಒಂದು ಶಬ್ದ ಅದರಲ್ಲಿ ಚಿತ್ರದ ಉದ್ದಕ್ಕೂ ರಿಲೆವೆಂಟ್, ಅದು ಸಂಬದ್ಧವಾಗಿ ಚಿತ್ರದ ಉದ್ದಕ್ಕೂ ರಿಲೇಟ್ ಆಗ್ತಾ ಹೋಗುತ್ತೆ ಕತೆಗೆ. ಅದು ಆಗಿರುವಂಥದ್ದು. ಮತ್ತೆ ಅದರ ತಪ್ಪುಚ್ಚಾರಣೆ ಬಗ್ಗೆ ನಾನು ಆವಾಗ ಉತ್ಸವದ ಬಗ್ಗೆ 50% ಹೇಳಿದೆ. ಇನ್ನು ಸುವರ್ಣ ಅನ್ನೋರು ಬಹುಶಃ 75% ಇದ್ದಾರೆ ಆಲ್ಮೋಸ್ಟ್ ಇದೆ ನನ್ನ ಪ್ರಕಾರ. ಸುವರ್ಣ ಏನಕ್ಕಂತ ಹೇಳಿದ್ರೆ ಸ್ವಲ್ಪ ಟೀಚರ್ಸ್ ಕೂಡ ಇನ್ನು ನೋಡಿದ್ರೆ ಸರಿ ಮಾಡ್ಬೋದು ಹಳ್ಳಿಗಳಲ್ಲಿ ಅಂತ ಹೇಳಿದ್ರೆ ಅದರ ಬಗ್ಗೆ ಆರ್ಗ್ಯುಮೆಂಟ್ ಆಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಟೈಟ್ಲ್ ಅನ್ನು ನಾವು ಫಿಲಂ ಚೇಂಬರಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಬೇಕು. ನಾವು ಹೋಗಿ ರಿಜಿಸ್ಟರ್ ಮಾಡಿಸುವಾಗ ಅವರು ಫಾರ್ಮ್ ಫಿಲ್ಅಪ್ ಮಾಡ್ಲಿಕ್ಕೆ ಕೊಡ್ತಾರೆ. ನಾನೇ ಹೋಗಿದ್ದೆ, ಖುದ್ದು ನಾನೇ ಹೋಗಿ ಫಿಲ್ಅಪ್ ಮಾಡ್ತಾ ಇದ್ದೆ. ಫಿಲ್ಅಪ್ ಮಾಡಿ ಸವರ್ಣ ದೀರ್ಘ ಸಂಧಿ ಅಂತ ಬರೆದು ಕೊಟ್ಟೆ. ಅಲ್ಲಿನ ಕ್ಲರ್ಕ್ ಅವರು ಅಕ್ಸೆಪ್ಟ್ ಮಾಡಿ ರೆಡಿ ಇಲ್ಲ. ಸರ್, ತಪ್ಪು ಬರೆದಿರಿ, ಒಮ್ಮೆ ರಿಜಿಸ್ಟರ್ ಆದ್ರೆ ಮತ್ತೆ ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ನೀವು ಸವರ್ಣ ಅಂತ ಬರೆದಿದ್ದೀರಿ, ಅದು ಸುವರ್ಣ, ಅದು ನಾನು ಬರಲಿಕ್ಕಾಗಲ್ಲ, ನಿಮ್ಮ ಹ್ಯಾಂಡ್ ರೈಟಿಂಗ್ ನೀವು ಬರೀಬೇಕು. ಸರ್, ನನ್ನ ಹ್ಯಾಂಡ್ ರೈಟಿಂಗ್ ನಾವು ಬರೆದಾಯ್ತು, ಅದು ಸವರ್ಣ ಸರ್, ಅದು ಸುವರ್ಣ ಅಲ್ಲ. ತಪ್ಪು ಕಂಡ್ರಿ, ಅದು ಸುವರ್ಣ, ಅದು ಸವರ್ಣ ಅಲ್ಲ ಅಂತ ಚೇಂಬರ್ನ ಕ್ಲರ್ಕ್ ಅದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲವ. ಕೊನೆಗೆ ಹೇಳಿ, ಸರ್ ಇಲ್ಲ ಸರ್, ಗೂಗಲಲ್ಲಿ ಬೇಕು, ನಾನು ತೋರಿಸಲಿಲ್ಲ, ಗೂಗಲಲ್ಲಿ ಬೇಕೇ ನೋಡಿ, ಅದು ಸವರ್ಣ ದೀರ್ಘ ಸಂಧಿ, ಅದೇ ಸರಿಯಾದ ಶಬ್ದ ಅಂತ ಹೇಳಿದ್ದಕ್ಕೆ ಅವ ತಗೊಂಡ. ಬಹುಶಃ ಮನಸ್ಸಲ್ಲಿ ಅನ್ಕೊಂಡೇನೋ, ಸತ್ತೋಗು ನೀನು ನಂಗೆ ಅಂತ ಅನ್ಕೊಂಡಿದ್ನೋ ಏನೋ, ಬಟ್ ಹಾಗೆ ಅನ್ಕೊಂಡು ತಗೊಂಡ. ಅಂದ್ರೆ ಅದು ಮಿಸ್ಕಾನ್ಸೆಪ್ಷನ್ ತುಂಬಾ ಮಂದಿಗಿದೆ. ಪೋಸ್ಟರ್ ರಿಲೀಸ್ ಆದ್ಮೇಲೆ ಕೂಡ ಎಷ್ಟೋ ಜನ ಬಂದಕ್ಕೆ ನೀವು ತಪ್ಪಾಗಿ ಪ್ರಿಂಟ್ ಮಾಡಿಸ್ಬಿಟ್ಟಿದ್ದೀರಾ, ಅದು ಸುವರ್ಣ ಅಲ್ಲ, ಅದು ಅಂದ್ರೆ ಸವರ್ಣ ಅಲ್ಲ, ಸುವರ್ಣ. ಆ ಸಿನಿಮಾದಲ್ಲಿ ಕೂಡ ನೀವು ಅದು ಆಗಾಗ ಹೇಳುವ ಮೂಲಕ ಬಹುಶಃ ಮಲಗಿದವರನ್ನು ಎಬ್ಬಿಸಿರಬಹುದು.
ಅದೊಂದು ಮತ್ತು ಇಷ್ಟು ವ್ಯಾಕರಣ ನೀವು ಕೂಡ ಸ್ಟಡಿ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಹಾಡನ್ನು ಬರೆಯುವುದು ಬೇರೆ ವಿಷಯ, ಕನ್ನಡದ್ದು ಒಂದು ಹಾಡು ಬರೆದ್ರಿ ಹೋದ್ರಿ, ನೀವು ಕೂಡ ಬರೆದಿದ್ರಿ ಸಿನಿಮಾದಲ್ಲಿ, ಆದರೆ ಅದು ನೀವು ಸಮಾಸ, ಛಂದಸ್ಸು, ವ್ಯಾಕರಣ, ಬಹುಶಃ ಅದು ಒಂದಿಷ್ಟು ಸ್ಟಡಿ ಮಾಡಬೇಕಾಯ್ತಾ? ಇಲ್ಲ, ಸ್ಟಡಿ ಅಂದರೆ ಅದು ಈಗ ಸಿನಿಮಾಕ್ಕೋಸ್ಕರ ಸ್ಟಡಿ ಮಾಡಿದ್ದಲ್ಲ. ವ್ಯಾಕರಣ ಮೊದಲಿನಿಂದ ನಮಗೆ ಒಂದು ಇಷ್ಟದ ವಿಷಯ, ಅಂದರೆ ಕನ್ನಡ ಸಬ್ಜೆಕ್ಟೇ ನಮಗೆ ಇಷ್ಟದ ವಿಷಯ. ನಮಗೆ ಸಿನಿಮಾಕ್ಕೋಸ್ಕರ ಅಂತ ಹೋಗಿ ನೋಡಿದು ಏನು ಸಂಧಿಗಳು ಯಾವುದು ಸಮಾಸಗಳು ಅಂತ ನೋಡೋ ಪ್ರಮೇಯ ಏನಿಲ್ಲ. ಅದು ಈಗ ಎಷ್ಟು ಗೊತ್ತಿದೆ ಅದು ಸಿನಿಮಾಕ್ಕಿಂತ ಮುಂಚೆನೆ ಕಲಿತದ್ದೇ ಇರೋದಷ್ಟೇ. ಮತ್ತೆ ನಿಮ್ಮ ಸೆಟ್ಟಲ್ಲಿ ಮಾತ್ರ ನಿಮ್ಗೆ ಮಾತ್ರ ಜಾಸ್ತಿ ಗೊತ್ತಿತ್ತು. ಹೌದು 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 ಹೌದು. ಯಾಕಂದ್ರೆ ಎಲ್ಲರೂ ಕನ್ನಡಿಗರಾದ್ರೂ ಕೂಡ ಒಂದೊಂದ್ಸಲ ಕನ್ನಡ ಮಾತಾಡೋದು ಕೇಳಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗಲ್ಲ, ಡಿಕ್ಷನರಿ ತೆಗಿಬೇಕು. ತುಂಬಾ ಸರಿ ಹೇಳಿದ್ರು, ನೀವು ಮಾತಾಡೋ ನಾವು ಡಿಕ್ಷನರಿ ಕೈಲಿ ಇಟ್ಕೊಂಡು ಮಾತಾಡ್ಬೇಕು ಕನ್ನಡ ಅನ್ನೋದು. ಈಗ ನಾರ್ಮಲ್ ಆಗಿದೆ, ಬಟ್ ಒಂದ್ಸಲ ಏನೇನೋ ಪದಗಳು ಯೂಸ್ ಮಾಡ್ತಾರೆ, ಅರ್ಥನೇ ಆಗಲ್ಲ. ಕೃಷ್ಣ ಅವ್ರು, ನಿಮ್ಗೆ ಒಬ್ರು ವಿಲನ್ ಕೈ ಬಾಯಲ್ಲಿ ಹೀಗೆ ಛಂದಸ್ಸು ವ್ಯಾಕರಣ ಎಲ್ಲ ಬರುವಾಗ ಏನು ಅನಿಸ್ತಾ ಇತ್ತು? ಡಿಫ್ರೆಂಟ್ ಆಗಿತ್ತು, ಮಜವಾಗಿತ್ತು ಎಕ್ಸ್ಪೀರಿಯನ್ಸ್. ಈ ತರ ಒಂದು ಸಿನಿಮಾದಲ್ಲಿ ನಿಜ ರೌಡಿಗಳು ಹಾಗೆ ಹೇಳ್ಬೋದಾ ಛಂದಸ್ಸು ವ್ಯಾಕರಣ? ಅದಕ್ಕೆ ಈ ಸಿನಿಮಾ ಇಂಟ್ರೆಸ್ಟಿಂಗ್ ಅನ್ನೋದು. ನಾನು ನಿಜ ಜೀವನದ ರೌಡಿಯಲ್ಲಿ ಬಹುಶಃ ತುಂಬಾ ಕಷ್ಟ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಇರ್ಬೋದೇನೋ ಅಂತ ಕ್ಯಾರೆಕ್ಟರ್ಗಳು ನಿಜ ಜೀವನದಲ್ಲಿ ಇರಬಹುದು. ರೌಡಿನ ಮೀಟ್ ಮಾಡಿದ್ದೆ ಫಸ್ಟ್ ಟೈಮ್ ನಾನು ಮುದ್ದಣ್ಣನ. ಅದಕ್ಕಿಂತ ಮುಂಚೆ ರೌಡಿ ಭೇಟಿನೇ ಆಗಿರ್ಲಿಲ್ಲ. ಗೊತ್ತು, ಸಿನಿಮಾ ಮೂಲಕ ಗೊತ್ತು, ಅಥವಾ ಒಬ್ರಿಬ್ರು ಇವ್ರು ರೌಡಿ ಅವ್ರು ರೌಡಿ ಅಂತ ತೋರಿಸಿದ್ದು ಗೊತ್ತು. ಬಟ್ ನೋಡಿದ್ದು ಹೌದು, ಬಟ್ ಒಬ್ಬ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಮುದ್ದಣ್ಣ. ಅದು ವ್ಯಾಕರಣದಲ್ಲಿ ಪಂಟರಾಗಿರೋ ಒಬ್ಬ ರೌಡಿನ ಮೀಟ್ ಮಾಡಿ, ಇಟ್ ವಾಸ್ ಅನ್ಕನ್ವೆನ್ಷನಲ್. ಅಂದ್ರೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಮರೆಯೋದೇ ಇಲ್ಲ ಇದನ್ನ. ಕರೆಕ್ಟ್. ವೀರೇಂದ್ರ, ಈಗ ತುಳು ಸಿನಿಮಾದಿಂದ ಒಮ್ಮೆಲೆ ಒಂದು ಕನ್ನಡ ಫಿಲ್ಮ್ ಮಾಡಬೇಕಂತಾದ್ರೆ ಒಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀರಿ, ಯಾಕಂತ ಹೇಳಿದ್ರೆ ಅದು ಕೂಡ ಒಂದು ದಾಖಲೆಯನ್ನು ಮಾಡಿದ ಸಿನಿಮಾ. ಸೊ ಒಂದು ಕನ್ನಡಕ್ಕೆ ಬರಬೇಕಂತ ಮುಂಚೆನೇ ಆಸೆ ಇತ್ತಾ? ಯಾನು ಹೀರೋ ಅವಡೆ ಕನ್ನಡ ಹೀರೋ ಅವಡೆ ಅನ್ನೋ ಆಸೆ ಇದ್ದಿರಲಿಲ್ಲ. ಏನಕ್ಕಂತ ಹೇಳಿದ್ರೆ ನಾನು ಬೇಸಿಕಲ್ ನಿರ್ದೇಶಕ, ನಾನು ಹೀರೋ ಆಗೋ ಕಾನ್ಸೆಪ್ಟ್ ಈ ಕಾಲೇಜ್ಗಳೆಲ್ಲ ಇತ್ತು, ಅದು ಬೇರೆ ವಿಷಯ. ಅದು ಎಲ್ಲ ಹುಡುಗರು ಇರುವಂಗೆ ನಂಗೆ ಇತ್ತು, ನಾನು ಹೀರೋ ಆಗಬೇಕು ಅದು ಇದು. ಅದು ಏನು, ಅದು ಒಂದು ನಿರ್ದಿಷ್ಟ ಗುರಿ ಇಟ್ಟಂತ ಆಸೆ ಅಲ್ಲ ಅದು. ಅದೇನಾದ್ರು ಅದೊಂಥರ ಸ್ಕ್ಯಾಟರ್ಡ್ ಅಂತ ಹೇಳಿದ್ರೆ ಚೆಲ್ಲಿ ಬಿಟ್ಟ ಆಸೆಗಳು, ಎಲ್ರಿಗೂ ಅದೇ ಇರೋದು. ನಾನು ಹೀರೋ ಆಗ್ಬೇಕು, ಯಾರಿಗೆ ಬೇಡ, ನೀವು ಅಂದ್ಕೊಂಡಿರ್ಬೋದು ನಾನು ಹೀರೋ ಆಗಿರ್ಬೋದು, ಎಲ್ಲರೂ ಅಂದ್ಕೊಂಡಿರ್ತಾರೆ. ಅಂತ ಒಂದು ಇದಿರುತ್ತೆ. ಆದ್ರೆ ನೀವು ಹೀರೋ ತರ ಕಾಣ್ತಾ ಇದ್ದೀರಿ ಅನ್ನೋದು ಕೂಡ ಪ್ಲಸ್. ಒಂದು ಡೈರೆಕ್ಟರ್ ಆಗಿ ಬಂದವರು, ನೀವು ನಂಗೆ ಕೊಟ್ಟ ಕಾಂಪ್ಲಿಮೆಂಟ್, ಅದಕ್ಕೆ ಧನ್ಯವಾದಗಳು. ಹೈಟ್, ವೆಯ್ಟ್, ಕಲರ್, ಮತ್ತೆ ಅದು ನೀವು ನಂಗೆ ಕೊಟ್ಟ ಕಾಂಪ್ಲಿಮೆಂಟ್ ಅಲ್ಲ, ಅದನ್ನ ಕಂಟಿನ್ಯೂ ಮಾಡ್ತೀರಾ? ಡೈರೆಕ್ಟರ್ ಅದು ಆಯ್ಕೆ ಮುಕ್ತ ಅಂತ ಹೇಳಿದ್ರೆ ಡೈರೆಕ್ಷನ್ ಆಕ್ಟಿಂಗು ಈಗ ಅಂದ್ರೆ ಎರಡು ನನ್ನ ಇಷ್ಟದ ಫೀಲ್ಡ್. ನಂದು ಡೈರೆಕ್ಷನ್ ಅಲ್ಲಿ ಎರಡನೇದು, ಆಕ್ಟಿಂಗ್ ಮೊದಲನೇದು. ಇನ್ನು ಆಯ್ಕೆಗಳು ಹೆಂಗೆ ಬರುತ್ತವೆ ಅದರ ಮೇಲೆ ಕಾಲ್ ತಗೊಂಡು ಹೋಗುದು. ನಾನು ಎರಡೂ ಆಯ್ಕೆಗಳಿಗೆ ಮುಕ್ತ. ಅದಾದ್ರೆ ಅದು, ಇದಾದ್ರೆ ಇದು. ಚಂದದ ಅವಕಾಶ ಅಲ್ಲೂ ಬಂದ್ರು ಸರಿಯೇ, ಚಂದದ ಅವಕಾಶ ಇಲ್ಲೂ ಬಂದ್ರು ಸರಿಯೇ. ಇನ್ನೊಂದು ಇಷ್ಟ ಆಗೋದು ಈ ಸಿನಿಮಾದಲ್ಲಿ ನೀವು ಮಾಡಿದಂತಹ ಆಫ್ ಮರ್ಡರ್ ಅಥವಾ ಏನು ಸುಲಿಗೆ, ಅದನ್ನು ಬರ್ಕೊಂಡಿರ್ತೀರಲ್ಲ ಒಂದು ಬುಕ್ಕಲ್ಲಿ, ಯಾರ್ಯಾರ್ದು ಎಷ್ಟೆಷ್ಟು ಮಾಡಿದ್ದೀರಿ ಅಂತೇಳಿ. ಸೊ ಅದು ಬಹುಶಃ ಇನ್ನು ರೌಡಿಗಳಿಗೆ ಐಡಿಯಾ ಬರ್ಬೋದು, ನಾವು ಸಹ ಬರ್ದಿಟ್ರೆ ಒಳ್ಳೇದಾಗುತ್ತೆ. ನಮ್ಗೆ ಒಬ್ಬನನ್ನ ಯಾರೋ ಹುಡುಕ್ಬೇಕು, ನಮ್ಗೆ ರಿವೆಂಜ್ ತಗೊಳ್ಲಿಕ್ಕೆ ಅಂತ ಆದ್ರೆ ಯಾರು ಈ ಕೆಲಸ ಮಾಡಿರ್ಬೋದು ಹುಡುಕ್ಬೇಕಾದ್ರೆ ಮೊದಲು ರಿಜಿಸ್ಟರ್, ಅಂದ್ರೆ ಒಬ್ಬ ಲಾಯರ್, ಮನೆಯಲ್ಲಿ ಒಬ್ಬ ಲಾಯರ್, ಮನೆಯಲ್ಲಿ ಇನ್ ಹೌಸ್ ಲಾಯರ್, ಇನ್ ಹೌಸ್ ಡಾಕ್ಟರ್ ಇದ್ದಂಗೆ ಇನ್ ಹೌಸ್ ಲಾಯರ್. ನಮ್ಗೆ ಅವನ ಕೆಲಸ ಇಷ್ಟೇ, ನಾವು ಎಷ್ಟು ಆಫ್ ಮರ್ಡರ್ ಮಾಡಿದೀವಿ, ಎಷ್ಟು ಕಿಡ್ನಾಪ್ ಮಾಡಿದೀವಿ, ಎಷ್ಟು ಸುಲಿಗೆ, ಅದನ್ನ ಬರ್ಕೊಳ್ಳೋದು ಕೆಲಸ. ಅದಕ್ಕೆ ಪ್ರತಿಯೊಂದು ಕ್ರೈಮಿಗೆ ಬೇರೆ ಬೇರೆ ರಿಜಿಸ್ಟರ್ ಮೇಂಟೈನ್ ಮಾಡೋದು ಎಲ್ಲ ಫನ್ ಪಾರ್ಟ್. ಅಂದ್ರೆ ಅದು ಆ ಕಾನ್ಸೆಪ್ಟ್ ಜನಗಳಿಗೆ ನೋಡುವಾಗ ಒಂಥರ ಡಿಫ್ರೆಂಟ್ ಆಗಿ ಇದ್ದ ಕಾರಣ ಚಂದ ಕಾಣ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಒಬ್ರು ಇನ್ನು ರೌಡಿಗಳಿಗೆ ಬಹುಶಃ ಐಡಿಯಾ ಬಂದ್ರು ಬರ್ಬೋದು, ನಾವು ಮಾಡಿದೊಂದು ದಾಖಲೆ ಇಲ್ಲಲ್ಲ. ಆರ್ಗನೈಸ್ಡ್ ಕ್ರೈಮ್ಗಳು ಅದೆಲ್ಲ ಗೊತ್ತಾಯ್ತಾ, ಮಾಡಿ ಅದನ್ನು ಬರೆದಿಟ್ಕೊಳ್ಳೋದು, ಯಾರ್ಯಾರಿಗೆ ಮಾಡಿದ ಯಾವ್ಯಾವ ಡೇಟ್ಗೆ ಯಾರು ಒಳಗೋಗಿದ್ದಾರೆ ಅದೆಲ್ಲ ಬರೆದಿಟ್ಕೊಂಡು ಡೈರಿಯಲ್ಲಿ ಸಪರೇಟ್ ಫೋಲ್ಡರ್ಸ್ ಎಲ್ಲದಕ್ಕೂ, ಮತ್ತೆ ನೆಕ್ಸ್ಟ್ ಇನ್ನು ಕಂಪ್ಯೂಟರ್ ಫೀಡ್ ಮಾಡಿ ಇಟ್ಕೊಳ್ಳುವಂಥದ್ದು ಕೂಡ ಇರ್ಬೋದು, ಡೇಟಾಬೇಸ್ ಮೇಂಟೈನ್ ಮಾಡೋದು. ಕೃಷ್ಣ ಅವ್ರು, ನಿಮ್ಗೆ ಯಾವ್ದು ಇಷ್ಟ ಆದ ಇಡೀ ಸಿನಿಮಾದಲ್ಲಿ ನಿಮ್ಮ ಖುಷಿ ಅಥವಾ ನೆನಪಿನಲ್ಲಿ ಇರುವಂತ ಪಾತ್ರ ಪಾರ್ಟ್? ಒಂದು ಕ್ಯಾರೆಕ್ಟರ್ ಇದೆ, ನಮ್ಮ ಹೀರೋ ಜೊತೆ ಒಂದು ಗ್ಯಾಂಗ್ ಇರುತ್ತೆ. ಆ ಗ್ಯಾಂಗ್ ಅಲ್ಲಿ ಅದು ಸೂಪರ್ ಮಾತ್ರ. ಅದು 4 ಮಂದಿ ನಿಮಗೆ ಸಿಕ್ಕಿದಾರಲ್ಲ, ಬಹುಶಃ ಅವರು ಅಂದ್ರೆ ಸಾಮಾನ್ಯವಾಗಿ ಫ್ರೆಂಡ್ಸ್ ಗಳಿದ್ರೆ ಒಂದು ಡಮ್ಮಿ ಆಗೋ ಅಥವಾ ಡಲ್ ಆಗಿಯೋ ಇರ್ತಾರೆ. ಅಂತ ಒಂದು ಇದ್ರೂ ಕೂಡ ಒಳ್ಳೆಯ ಪಾತ್ರ ಇದ್ದಂತವರೇ ಇರ್ತಾರೆ. ಇದು ಅವ್ರು ಗೊತ್ತಿಲ್ಲದವ್ರು ಕೂಡ ಒಂದು ಅದ್ಭುತವಾಗಿ ಅಭಿನಯಿಸಿ. ವಿಶೇಷತೆ ಏನಂದ್ರೆ 4 ಜನ ಗ್ಯಾಂಗ್ ಅಲ್ಲಿ ಪ್ರತಿಯೊಬ್ಬರಿಗೂ ಏನೋ ಒಂದು ಸ್ಪೆಷಾಲಿಟಿ ಇದೆ, ಕಾಮಿಡಿ ಇದೆ, ಅವ್ರವ್ರದೇ ಒಂದು ಕಾಮಿಡಿ ಟ್ರ್ಯಾಕ್ ಇದೆ. ಇವಾಗ ಏಕೆ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅರೆ ಕೆಪ್ಪ ಅರೆ ಕಿವುಡ ಅಂತ ಕರೀತಾರೆ. ಅಜ್ಮಲ್ ಕಸಬ್ ಇದ್ರಲ್ಲಿ ಅವ್ರ ಹೆಸರು ಆಕ್ಚುಲಿ ಅವಿನಾಶ್ ರೈ ನೀನಾಸಂ ಅಂತ.
ತುಂಬ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಈಸಿಯಾಗಿ ಆ ಡೈಲಾಗ್ಸ್ನ ಕ್ಯಾರಿ ಮಾಡಿದ್ದಾರೆ. ಆ ಎಕ್ಸ್ಪೆಕ್ಟೇ ಮಾಡದೇ ಇರೋ ಸಿಚುವೇಶನ್ಲಿ ಅವ್ರ ಪಂಚಸ್ ಬರುತ್ತೆ. ನನಗಂತೂ ಈ ಕ್ಯಾರೆಕ್ಟರ್ ತುಂಬ ಇಷ್ಟ. ಕರೆಕ್ಟ್, ಎಸ್. ಅದು ಅದೊಂದು ಹೇಳ್ತಾನಲ್ಲ ಮಧ್ಯದಲ್ಲಿ, ನೀವು ಅಕ್ಷಯ್ ಕುಮಾರ್ ಹೇಳ್ಬೋದಿತ್ತು, ಅರವಿಂದ್ ಕೇಜ್ರಿವಾಲ್ ಹೇಳ್ಬೋದು. ಸೊ ಡೈಲಾಗ್ ಬರೆಯುವಾಗ ಅದು ಆಟೋಮೆಟಿಕ್ ಆಗಿ ಬಂತ ಅಥವಾ ಸ್ಪಾಟ್ ಅಲ್ಲಿ? ಸ್ಪಾಟ್ ಅನ್ನೋದು ಅದು ಏನ್ ಹೇಳ್ತಾರೆ, ಅದೊಂಥರ ಅನ್ಪ್ರೊಫೆಷನಲಿಸಮ್. ಸ್ಪಾಟಿಗೆ ಬಂದು ಅಂತ ಇಲ್ಲ. ನಾನು ಶೂಟಿಂಗ್ ಹೋಗ್ಬೇಕಿದ್ರೆ ಬೌಂಡೆಡ್ ಸ್ಕ್ರಿಪ್ಟ್ ಇಟ್ಕೊಂಡೇ ಹೋಗೋದು ಅಷ್ಟೇ, ಅದರ ಬಗ್ಗೆ ಎರಡು ಮಾತಿಲ್ಲ. ಆ ಏಕೆ ಅನ್ನೋದು ಅವನ ಅರಕೆಪ್ಪ, ಆಕ್ಚುಲಿ ಅವನ ಹೆಸರು ಅಜಯ್ ಕೃಷ್ಣ ಅಂತ. ಅದು ಆರಂಭದಲ್ಲಿ ಮಾತ್ರ ಪೊಲೀಸ್ ನರೇಶನ್ ಗೊತ್ತಾಗಿರುತ್ತೆ, ಮತ್ತೆ ಎಲ್ಲೂ ಅದನ್ನು ನಾವು ಉಲ್ಲೇಖಿಸೋದಿಲ್ಲ ಅಜಯ್ ಕೃಷ್ಣ ಅಂತ. ಅದರ ಶಾರ್ಟ್ ಫಾರ್ಮ್ ಏಕೆ, ಬಟ್ ಬಳಕೆಯಲ್ಲಿರೋದು ಅರಕೆಪ್ಪ ಅರಕ್ಯೂಡ್ ಅಂತಾನೆ. ಅವನ ಅರಕೆಪ್ಪತನದಿಂದಾಗಿ ಏನೆಲ್ಲ ಆಗುತ್ತೆ ಕಾಮಿಡಿಗಳು ಅದು. ಮತ್ತೆ ಅಜ್ಮಲ್ ಕಸಬ್ ಅನ್ನೋ ಕಾಮಿಡಿಯಲ್ಲಿ ಇನ್ನೂ ಒಂದಷ್ಟು ಆಪ್ಷನ್ಗಳಿದ್ದು ನಮ್ಗೆ. ಅನಿಲ್ ಕಪೂರ್ ಇತ್ತು ನಮ್ಗೆ, ಇನ್ನೊಂದಷ್ಟು ಆಪ್ಷನ್ಗಳಿದ್ದು, ಅನುಪಮ್ ಖೇರ್ ಅಂತ ಇತ್ತು, ಎಲ್ಲ ಇತ್ತು. ಬಟ್ ಪಂಚಿಂಗ್ ಜನಗಳಿಗೆ ಹತ್ತಿರ ಆಗ್ಲಿಂತ ಒಂದು ಅಕ್ಷಯ್ ಕುಮಾರ್, ಒಂದು ಅಮೀರ್ ಖಾನು, ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಹೇಳಿ ಅಂತ ಹೇಳಿರೋದು. ಇನ್ನೊಂದು ತುಂಬಾ ಅದು ಸೂಟ್ ಆಗ್ತಿರೋ ಒಂದು ಶಬ್ದ ಅಂತ ಹೇಳಿದ್ರೆ, ಅವ ಇಲ್ಲೇ ತಿಂದ, ನೀವು ತಿನ್ನಿಸೋದು ಬೇಡ ಅಂತ. ಅದು ತಿನ್ನುವುದಕ್ಕೆ ಕೂಡ ಅದನ್ನು ಹೇಗೆ ಸಹ ಯೂಸ್ ಮಾಡಬಹುದು ಅಂತೇಳಿ ಬಹುಶಃ ಅದು ಸಿಂಕ್ ಆಗಿರೋ ರೀತಿ ತುಂಬಾ ಖುಷಿ ಕೊಡ್ತಾ ಉಂಟು. ಯಾಕಂತ ಹೇಳಿದ್ರೆ ಆ ಒಳಗೆ ಬಂದು ತಿನ್ಲಿ ಬೇಡ, ಇಲ್ಲೇ ತಿಂತಾ ಇದ್ದಾನಲ್ಲ ಬಿಡಿ ಅಂತ ಹೇಳಿ. ಅದು ಹೇಗೆ ಅದು ಬರೆಯುವುದು ಸುಲಭ, ಅದನ್ನಲ್ಲಿ ತರುವುದು ಹೇಗೆ ಎಷ್ಟು ಕಷ್ಟ? ಬರೆಯುವುದರಲ್ಲಿ ಒಂದು ಥಿಯರಿಟಿಕಲ್ ಆಗಿ ಬರೆಯುವುದು ಬೇರೆ, ಇನ್ನೊಂದು ಅಲ್ಲಿ ಏನಾಗ್ತದೆ ಅಂತ ನಾವು ವಿಜುವಲೈಸ್ ಮಾಡ್ತೀವಲ್ಲ, ಆ ಪರಿಸರದೊಳಗೆ ನಾವೇ ಹೋಗಿ ಕುತ್ಕೊಂಡು ಬರೆಯುವವನೇ ಒಬ್ಬ ಅಲ್ಲೇ, ಅಂದ್ರೆ ಮಾನಸಿಕವಾಗಿ ಹೇಳೋದು ನಾನು, ಅಲ್ಲೇ ಕುತ್ಕೊಂಡು ಬರೋದು. ಈಗ ಹಿಂಗೆ ಹೇಳಿದ್ರೆ ಇಲ್ಲಿ ಏನಾದ್ರೆ ಏನು ಮಾತು ಬಂದ್ರೆ ಜನಗಳು ಇಷ್ಟಪಟ್ಟಾರು ಅಂತ ಅಲ್ಲಿ ಕುತ್ಕೊಂಡು ಹಂಗೇ ಬರೀತಾ ನಾನು ಬರೆಯೋ ಪ್ಯಾಟರ್ನ್ ಹಂಗೇನೆ, ನಾನು ಚಾಲಿಪೋಲು ಬರೆದ ಪ್ಯಾಟರ್ನ್ ಆದ್ರೂ ಹಂಗೆ, ಇದನ್ನಾದ್ರೂ ಹಂಗೆ. ಈಗ ಅಂದ್ರೆ ಅಲ್ಲಿ ಕುತ್ಕೊಂಡು ಈ ಮಾತುಗಳೆಲ್ಲ ಇಲ್ಲಿ ವಿನಿಮಯ ಆಗಬೇಕು ಅಂತ ಅನ್ನೋದ್ರಲ್ಲಿ ಪಾಯಿಂಟ್ ಇಲ್ಲ. ಪಂಚ್ ತರೋದು ಕಷ್ಟ. ಹೌದು, ಅದಕ್ಕೆ ರಿಯಲಿಸ್ಟಿಕ್ ಆಗಿ ಅಲ್ಲಿ ನಾನಿದ್ರೆ ಅಥವಾ ನನ್ನ ಫ್ರೆಂಡ್ ಇದ್ರೆ ಏನ್ ಮಾತಾಡ್ತಾನೆ ಅದನ್ನು ವಿಜುವಲೈಸ್ ಮಾಡ್ಕೊಂಡು ಹೋದ್ರೆ ಅದು ಆಕ್ಚುಲಿ ತುಂಬಾ ಮೈನ್ಯೂಟ್ ಥಿಂಗ್ಗಳು. ಹೌದು, ಅಂದ್ರೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದದ್ದು ಅಭ್ಯಾಸ ಆಗೋಗುತ್ತೆ. ಅದು ಈ ಸಿನಿಮಾದಲ್ಲಿ ಎಷ್ಟು ಬ್ಲೆಂಡ್ ಆಗಿದೆ ಅಂತ ಹೇಳಿದ್ರೆ, ಬಹುಶಃ ಇಲ್ಲಿ ತಿಂತಾ ಇದ್ದಾನಲ್ಲ ಅಪ್ಪನ ಒಳಗೆ ಆಗಿ ತಿನ್ನೋದು, ನಿನ್ನೆ ತಿಂದುಬಿಟ್ಟ ಅಲ್ಲ ಅಪ್ಪನ. ಸೊ ಅದು ಅಷ್ಟು ಅದು ನಮ್ಗೆ ಅದು ತೆಗೆದುಕೊಂಡು ಹೋಗ್ತದೆ. ಅಥವಾ ರೌಡಿ ಮನೆಯಲ್ಲಿ ಅಜ್ಜಿ ಅವರಿಗೆ ಏನ್ ಹೇಳುದು, ಆತಿಥ್ಯ ಮಾಡುದು, ಅದೇ ನೀರ್ ಬೇಕಾ ನಿಂಗೆ, ತಿನ್ಲಿಕ್ಕೆ ಬೇಕಂದ್ರೆ ರೌಡಿ ಬಿಟ್ಟು ತಿಂತ ಇದ್ದಾರೆ. ಅಲ್ಲಿ ಆ ಅಜ್ಜಿಗೆ ಅದೆಲ್ಲ ಬಿದ್ದೋಗ್ಲಿಲ್ಲ. ಏನಕ್ಕೆ ಬಿದ್ದೋಗ್ಲಿಲ್ಲ ಅಂತ ಹೇಳಿದ್ರೆ, ಅವರ ಮಗನ ಕಾಲದಿಂದಲೂ ಇದನ್ನ ನೋಡ್ಕೊಂಡೇ ಬಂದವರು. ಅವರಿಗೆ ಮನೆಗೆ ಯಾರನ್ನ ಎತ್ತಕೊಂಬಂದು ಹೊಡೆದ್ರು ಅಂತ ಹೇಳಿದ್ರೆ ಅವರಿಗೆ ಅದು ಡಿಫ್ರೆನ್ಸ್ ಬೀಳಲ್ಲ. ಓಕೆ, ನೀನ್ ನೀರು ಕುಡಿತೀಯಾ, ನಿಂಗೆ ತಿನ್ಲಿಕ್ಕೆ ಬೇಕಾ, ಇಲ್ವಾ, ಸರಿ ಅನ್ಕೊಂಡಿಸಿದ ಒಳಗೆ ಹೋಗೋರು ಅವರು ಅಂತ ಒಂದು ಕ್ಯಾರೆಕ್ಟರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಆ ಪಾತ್ರ ಸೃಷ್ಟಿ ಮಾಡಿರೋದು. ಇನ್ನೊಂದು ಎಲ್ಲರೂ ನೋಡುವಂತ ಸಿನಿಮಾ ಯಾಕಂತ ಹೇಳಿದ್ರೆ, ಒಂದು ಐಟಮ್ ಸಾಂಗ್ ಇಲ್ಲ, ಅಥವಾ ವಿಪರೀತವಾಗಿರುವಂಥ ರೊಮ್ಯಾನ್ಸ್ ತೋರಿಸಲಿಲ್ಲ, ಅಥವಾ ಒಂದು ಅಶ್ಲೀಲತೆ ಇಲ್ಲದಂಥ ಒಂದು ಸಿನಿಮಾ ಅಂತ ಅಂದ್ಕೊಳ್ಬಹುದು. ಐಟಮ್ ಸಾಂಗ್ ಬೇಡ ಅಂತ ತೋರಿಸ್ಲಿಲ್ವಾ, ಅಥವಾ ಸುಮ್ಮನೆ? ಐಟಮ್ ಸಾಂಗ್ಗೆ ನನ್ನ ವಿರೋಧ ಏನಿಲ್ಲ, ಅದು ಹುಚ್ಚ ವೆಂಕಟರಾಗಿ ಹೋಗ್ಬಿಡುತ್ತೆ, ಬ್ಯಾನ್ ಆಗಬೇಕು. ಅದು ಮೇ ಬಿ ಮನೋರಂಜನೆಗೆ ಎಷ್ಟೋ ಮಂದಿ ಅದರಿಂದ ಮನೋರಂಜನೆ ತಗೊಳ್ತಾರೆ, ಇಟ್ಸ್ ವೆರಿ ಮಚ್ ಓಕೆ. ಬಟ್ ಈ ಕತೆಗೆ ಮತ್ತೆ ನನ್ನ ಬರವಣಿಗೆ ಶೈಲಿಗೆ ಅದು ಒಗ್ಗೋದಿಲ್ಲ. ಐಟಮ್ ಸಾಂಗ್ ಅಗತ್ಯ ಇಲ್ಲ, ಏನಾದ್ರು ತುಂಬ ಸಂಬದ್ಧ ಅಂತ ಇರಬೇಕು. ಅಂದರೆ ಅದಕ್ಕೆ ಒಂದು ಕನೆಕ್ಟಿವಿಟಿ ಬೇಕು. ಇದೆಯಾ, ಓಕೆ. ಸಿನಿಮಾದಲ್ಲೊಂದು ಐಟಮ್ ಸಾಂಗ್ ಬೇಕು ಅಂತ ಹೇಳಿ ಮಾಡಿದ್ರೆ ಅದರಲ್ಲಿ ಅಲ್ಲ ಎಲ್ಲೂ ಅವಕಾಶ ಇತ್ತೇನೋ. ರೌಡಿ ಅಂತ ಹೇಳಿದ್ಮೇಲೆ ಪಾಡ್ಗ ಒಂದು ಐಟಮ್ ಸಾಂಗ್ ಅಂತ ಅದೇ ಹಾಕುದಿದ್ರೆ ಯಾವ ಸಬ್ಜೆಕ್ಟ್ಗೂ ಬೇಕಿದ್ರು ಹಾಕೊಳ್ಬಹುದು. ಎಲ್ಲ ಸಿನಿಮಾದಲ್ಲಿ ನೋಡಿದೆ, ಎಲ್ಲೋ ಯಾರೋ ಒಬ್ಬನ ಹುಡ್ಕೊಂಡು ಹೋಗೋದು, ನಡುದರಲ್ಲಿ ಏನೊಂದು ಆಗ್ತಾ ಉಂಟು ಅಂತ ನೋಡಿದ್ರೆ ಐಟಮ್ ಸಾಂಗ್ ಆಗ್ತದೆ, ಹೋಗಿ ನೋಡ್ತಾ ಇರ್ತಾನೆ, ಬಂದು ಕಂಟಿನ್ಯೂ ಮಾಡ್ತಾನೆ. ಅಲ್ಲಿ ಐಟಮ್ ಸಾಂಗ್ ಆಯ್ತು. ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಅನ್ನು ತುರುಕಿಸಿದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಆಡಿಯೋ ರೈಟ್ಸ್ ಒಂದು ಸಾಂಗ್ ಬೇಕಿತ್ತು, ಐಟಮ್ ಸಾಂಗ್. ಆ ಉದ್ದೇಶ ನೆರವೇರ್ತದೆ. ಹಾಗೆ ಮಾಡಿದ್ರೆ ಸಿನಿಮಾದ ಕ್ವಾಲಿಟಿ ಎಲ್ಲಿ ಹೋಗುತ್ತೆ ಅನ್ನೋದು ಪ್ರಶ್ನೆ ಅಷ್ಟೇ. ಕೊನೆದಾಗ ಒಂದು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ನೀವು ಸಿಕ್ಕಿ ಬಿಡುದಿಲ್ಲ ಪೊಲೀಸರ ಕೈಯಲ್ಲಿ. ಅದು ನಿಮ್ಮ ಐಡಿಯಾ, ಬ್ಯೂಟಿ ಅದು ಆಕ್ಚುಲಿ. ಏನಂತ ಹೇಳಿದ್ರೆ ಅದು ಲಾಸ್ಟ್ ಈಗ ಹೇಳಿದ್ರೆ ಅಗೇನ್ ಸ್ಪಾಯ್ಲರ್ಸ್ ಅಲರ್ಟ್ ಆಗುತ್ತೆ. ಅದು ಎರಡನೇ ಪೊಲೀಸ್ನಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡುವಾಗ ಏನು ಕಾಮಿಡಿ ಆಗೋದು ಅದರಲ್ಲಿ. ಅದು ಸ್ಟೋರಿ ಅಲ್ವಾ? ಇಟ್ಸ್ ನಾಟ್ ಅ ಕ್ಲೋಸ್ಡ್ ಎಂಡೆಡ್ ಸ್ಟೋರಿ, ಇದು ಓಪನ್ ಎಂಡೆಡ್ ಸ್ಟೋರಿ. ಮುಂದುವರಿಸಿದ್ರೆ ಮುಂದುವರಿಸಿಕೊಳ್ಳಬಹುದು, ಬಿಡಬಹುದು ಅನ್ನೋ ತರದ್ದು. ಹಾಗೆ ಕೊನೆಗೆ ಬರ್ತಾ ಇದ್ದೇವೆ ಕಾರ್ಯಕ್ರಮದಾಗ. ಅಂತಿಮವಾಗಿ ಏನು ಹೇಳ್ತೀವಿ ಕೃಷ್ಣ ಅವರೇ ಜನರಿಗೆ? ಸವರ್ಣ ದೀರ್ಘ ಸಂಧಿ ಒಂದು ಆಕ್ಷನ್ ಪ್ಯಾಕ್ಟ್, ರೊಮ್ಯಾನ್ಸ್ ಪ್ಯಾಕ್ಟ್, ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಇದರಲ್ಲಿ ಬರೀ ಕಾಮಿಡಿ ಜಾಸ್ತಿ ಇದೆ, ಬಟ್ ಇದಕ್ಕಿಂತ ಹೆಚ್ಚಾಗಿ ಒಬ್ಬ ವೀಕ್ಷಕನಿಗೆ ಏನೇನು ಇಷ್ಟ ಆಗ್ಬೋದೋ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಎಲಿಮೆಂಟ್ಸ್ ಎಲ್ಲ ಇದೆ ಈ ಸಿನಿಮಾದಲ್ಲಿ. 2 ಗಂಟೆ ಕಾಲ ಮಸ್ತ್ ಮಜಾ ಮಾಡಿ ಹೋಗ್ತೀರಾ. ಸೊ ಮಿಸ್ ಮಾಡದೆ ಸವರ್ಣ ದೀರ್ಘ ಸಂಧಿ ಬೇಗ ಥಿಯೇಟ್ರಲ್ಲಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ. ಎಸ್, ಕೊನೆಯದಾಗಿ
ಸಾಧಾರಣವಾಗಿ ಬರುವ ಫ್ಲೋವಿನ ಸಿನಿಮಾಗಳಿಗಿಂತ ಒಂದು ಆ ಕಡೆ 1-2 ಫೀಟ್ ಆ ಕಡೆ ನಿಲ್ಲುವಂಥ ಸಿನಿಮಾವನ್ನು ನಾವು ಸವರ್ಣ ದೀರ್ಘಸಂಧಿ ಸಿನಿಮಾದ ಮೂಲಕ ಕೊಟ್ಟಿದ್ದೀವಿ ನಾವು. ಎಗೇನ್ ನಮ್ಮ ಉದ್ದೇಶ ಮನರಂಜನೆ, ಶುದ್ಧ ಮನರಂಜನೆಯನ್ನು ಕೊಟ್ಟಿದ್ದೀವಿ. 2 ಗಂಟೆ 11 ನಿಮಿಷಗಳ ಕಾಲದ ಸಿನಿಮಾ ಸವರ್ಣ ದೀರ್ಘಸಂಧಿ. ನೀವು ಆರಂಭದಿಂದ ಅಂತ್ಯದವರೆಗೆ ನೀವು ಸೀಟು ಬಿಟ್ಟು ಕದಲದಂಗೆ, ನಿಮ್ಮ ದೃಷ್ಟಿ ಗಮನ ಕದಲದಂಗೆ ಹೇಗೆ ನಿಮ್ಮನ್ನು ಹಿಡಿದಿಡುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಸವರ್ಣ ದೀರ್ಘಸಂಧಿ ಸಿನಿಮಾ. ಮಂಗಳೂರಿನ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿದೆ. ದಿನ ಕಾಯಬೇಡಿ, ನಾಳೆನೇ ನಿಮ್ಮ ನೆಂಟರಿಷ್ಟರಾಗಲಿ, ನಿಮ್ಮ ಮನೆಯವರಾಗಲಿ, ಫ್ಯಾಮಿಲಿ, ಮಿತ್ರರು ಎಲ್ಲರನ್ನ ಕರೆದುಕೊಂಡು ಹೋಗಿ ಸವರ್ಣ ದೀರ್ಘಸಂಧಿ ಸಿನಿಮಾ ನೋಡಿ. ಯಾವ ಏಜ್ ಗ್ರೂಪು ಇಲ್ಲ, ಎಲ್ಲ ಏಜ್ ಗ್ರೂಪ್ನವರು ಆರಾಮವಾಗಿ ಖುಷಿಯಾಗಿ ಕುಳಿತುಕೊಂಡು ನೋಡುವಂಥ ಸಿನಿಮಾ. ನೀವು ಸಿನಿಮಾದಿಂದ ಹೊರಗೆ ಹೋಗೋ ಹೊತ್ತಲ್ಲಿ ನೀವು ಏನು ತಗೊಂಡು ಹೋಗ್ತೀರ ಅಂತ ಹೇಳಿದರೆ ಬೇಕಾದಷ್ಟು ಮಜದ ಮೂಟೆ, ಒಂದು ಎಂಟರ್ಟೈನ್ಮೆಂಟ್ ಮನರಂಜನೆಯ ಮೂಟೆಯನ್ನು ನೀವು ಹೊತ್ಕೊಂಡು ಹೋಗ್ತೀರ. ಅಂದರೆ ಮನೆಗೂ ಹೋಗಿ ನೀವು ಅದರ ಯಾವುದೋ ಒಂದು ಡೈಲಾಗೋ ಸೀಕ್ವೆನ್ಸ್ಗಳನ್ನು ದೃಶ್ಯಾವಳಿಗಳನ್ನು ಮೆಲುಕು ಹಾಕಿ ಚರ್ಚೆ ಮಾಡಿ ನಗುವಂತಹ ಮೂವಿ ಸವರ್ಣ ದೀರ್ಘಸಂಧಿ. ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲ ಸಿನಿಮಾ ಮಂದಿರಗಳಲ್ಲಿದೆ, ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿವೆ, ಮಂಗಳೂರಲ್ಲಿ ಹೋಗಿ ನೋಡಿ. ಎಸ್, ಸೊ ಈ ಸಿನಿಮಾ ಅದ್ಭುತ ಯಶಸ್ಸನ್ನು ಸಾಧಿಸಲಿ. 100 ದಿನ, 150 ದಿನ, 200 ದಿನ ಹೀಗೆ ಹೋಗಿ ಅವರು ಏನು ಚಾಲಿಪೋಲಿಲು ಮಾಡಿದರು ಅಂಥದ್ದೇ ಒಂದು ದಾಖಲೆಯನ್ನು ಈ ಸಿನಿಮಾ ಮಾಡಲಿ ಅಂತ ನಾವು ಹಾರೈಸ್ತೇವೆ. ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಯ ಅವಧಿಯಲ್ಲಿ ನಿಮ್ಮ ಮಾತುಗಳನ್ನು ಮತ್ತು ನಿಮ್ಮ ಅಭಿಪ್ರಾಯ ಹಂಚಿಕೊಂಡದಾಗಿ ಬೇರನ್ ಶೆಟ್ಟರಿಗೆ ಮತ್ತು ಕೃಷ್ಣ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಇಂತಹ ಚಿತ್ರಗಳನ್ನು ಗೆಲ್ಲಿಸಬೇಕು. ದಯವಿಟ್ಟು ಈ ಸಿನಿಮಾನ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ. ಸರ್, ಅದು ಸುವರ್ಣ ಅಲ್ಲ, ಸವರ್ಣ. ಸವರ್ಣ ದೀರ್ಘಸಂಧಿ. ಹೋಗ್ಬನ್ನಿ.